ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ಅಜೆಕ್ಕಾರು ಕಲಾಭಿಮಾನಿ ಬಳಗದ ಅಜೆಕ್ಕಾರು ಬಾಲಕೃಷ್ಣ ಶೆಟ್ಟಿ ನೇತೃತ್ವದಲ್ಲಿ ಕುರ್ಲಾ ಬಂಟರ ಸಂಘದ ಶ್ರೀಮತಿ ರಾಧಾಬಾಯಿ ಟಿ ಭಂಡಾರಿ ಸಭಾಗೃಹದಲ್ಲಿ ಅಕ್ಟೋಬರ್ 19ರಂದು ಯಕ್ಷರಕ್ಷಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಮುಂಬೈ ಬಂಟರ ಸಂಘದ ಕೋಶಾಧಿಕಾರಿ ಗುಣಪಾಲ ಶೆಟ್ಟಿ ವಹಿಸಿದ್ದರು. ಶ್ರೀಕೃಷ್ಣ ವಿಠಲ ಪ್ರತಿಷ್ಠಾನದ ಸಂಸ್ಥಾಪಕರಾದ ವಿಶ್ವೇಶದಾಸ್ ಕೈರಪೆಟ್ಟು ವಿಶ್ವನಾಥ್ ಭಟ್ ಉದ್ಘಾಟಿಸಿದರು. ಅತಿಥಿಗಳಾಗಿ ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷ ಚಂದ್ರಶೇಖರ್ ಎಸ್ ಪೂಜಾರಿ, ವಸಾಯಿ ಮಣಿಕಂಠ ಸೇವಾ ಸಮಿತಿ ಗೌರವಾಧ್ಯಕ್ಷ ಶಂಕರ್ ಆಳ್ವ, ಅಮೃತೇಶ್ವರ ದೇವಸ್ಥಾನದ ವಾಮಂಚೂರಿನ ಅಧ್ಯಕ್ಷ ಸೀತಾರಾಮ್ ಶೆಟ್ಟಿ, ಗುರುದೇವ ಸೇವಾ ಬಳಗದ ಥಾಣೆ ಘಟಕದ ಅಧ್ಯಕ್ಷ ಗುಣಪಾಲಿ ಎಸ್ ಶೆಟ್ಟಿ, ಮುಂಬೈ ಹೈಕೋರ್ಟ್ ನ್ಯಾಯವಾದಿ ಮಾರ್ಲಾ ರತ್ನಾಕರ್ ಶೆಟ್ಟಿ ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಮೀರಾ ಡಹಾಣು ಬಂಡ್ಸ್ ಸಂಚಾಲಕ ನಾಗರಾಜ್ ಶೆಟ್ಟಿ, ಮನೀಶ್ ಕ್ಯಾಟರರ್ಸ್ನ ವಾಮನ್ ಶೆಟ್ಟಿ, ಬಂಡ್ಸ್ ಸಂಘದ ಅಂಧೇರಿ ಬಾಂದ್ರಾ ಪ್ರಾದೇಶಿಕ ಸಮಿತಿಯ ಮಾಜಿ ಕಾರ್ಯಾಧ್ಯಕ್ಷ ಅಸರಣ್ಣ ಶೆಟ್ಟಿ, ರಂಗನಟ ಅಶೋಕ್ ಪಕ್ಕಳ, ಅಜೆಕ್ಕಾರು ಕಲಾಭಿಮಾನಿ ಬಳಗದ ರೂವಾರಿ ಬಾಲಕೃಷ್ಣ ಶೆಟ್ಟಿ ಅಜೆಕ್ಕಾರು ಉಪಸ್ಥಿತರಿದ್ದರು. ಈ ಒಂದು ಸಂಸ್ಥೆನ ಯಕ್ಷಗಾನದ ಒಂದು ಸೇವೆಗಾತ್ರ ಆರಂಭ ಮಂತದ್ದು ಈ 18 ವರ್ಷದ ಯಕ್ಷಗಾನದ ಬೇತೆ ಬೇತೆ ಪ್ರಕಾರ ತಾಳಮದ್ದಳೆ ಅದಕ್ಕೂ ಗಾನ ವೈಭವ ಅದಕ್ಕೂ ಯಕ್ಷಗಾನ ಅದಕ್ಕೂ ತುಳು ಕನ್ನಡ ಮಾತೆಲ್ಲ ಒಂದು ಪ್ರದರ್ಶನ 18 ವರ್ಷದ ಕೊರಂದಲ್ಲಿರೋ ಒಂದು ಕಲಾವಿದೆ ಅದು ಒಂದು ಸಂಘಟಕ್ಕೆ ಅದು ಮಾತವಿದಟ್ಟು ಒಂದು ಗುರುವಾದ ಬೇತೆ ಬೇತೆ ನಮ್ಮನಿಡಾರ ಯಕ್ಷಗಾನದ ಸೇವೆ ಮಲ್ತಂದಿಲ್ಲ ಇಂಚಿನ ಒಂದು ಸೇವೆ ಮಲ್ತಂದು ಈ 18 ವರ್ಷದಿಂದ ಊರದ ತಾಳಮದ್ದಳೆಲು ಪ್ರಮುಖವಾದ ಆರು ಒತ್ತು ಕೊರನಂಚಿನ ಕ್ಷೇತ್ರ ತಾಳಮದ್ದಳೆ ಐದ್ಬಕ ಯಕ್ಷಗಾನ, ಮಹಿಳಾ ತಾಳಮದ್ದಳಿಂಚ ಮಾತೆಲ್ಲ ಕನ್ನಡದ ಒಂದು ಯಕ್ಷಗಾನದ ಸಾಹಸ ಸಾಧನೆ ಮಲ್ತಿನವರಿಗೆ ಅದ್ಭುತ ಕಲಾವಿದೆ ಬಾಲಕೃಷ್ಣ ಶೆಟ್ಟಿ ಅಜೆಕ್ಕಾರ್. ಅರ್ನ ಈ ಅಜೆಕ್ಕಾರು ಕಲಾಭಿಮಾನಿ ಬಳಗದ ಈ ವರ್ಷದ ಸಾಧಾರಣ ಜುಲೈ ಬೊಕ್ಕ ಕಾರ್ಯಕ್ರಮನ ಆರಂಭ ಮಲ್ತದ ಇತ್ತೆ ಅಕ್ಟೋಬರ್ ತಿಂಗಳು ಒಂದು ಸಮಾರೋಪ ಮಲ್ಪನಂಚ ಒಂದು ಮುಗಿತಲೆತ ಲೇಸು ಈ ಒಂದು ಮುಖಾಂತರ ಮೂಲು ಮಲ್ತೊಂದು ಬಣ್ಸಂಗಡ ಪ್ರತಿ ವರ್ಷದ ಇಂಚಿನ ಒಂದು ಕಾರ್ಯಕ್ರಮಕ್ಕೆ ಸೇರಿದಿನ ಮಾತಿರಲ್ಲ ಬೊಕ್ಕರ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದು ನಾನು ಬಿನ್ನಿರೆಲ್ಲ ಸ್ವಾಗತ ಮಲ್ತೊಂದು ನೇರವಾದ ದೀಪ ಅಳ್ತದ ಕಾರ್ಯಕ್ರಮಕ್ಕೆ ಇನ್ನಿತ ಈ ಒಂದು ಸಮಾರೋಪ ಕಾರ್ಯಕ್ರಮಕ್ಕೆ ಚಾಲನೆ ಕೊರಡೊಂದು ನಾನು ಇನ್ನಿತ ಈ ಉದ್ಘಾಟನೆ ಮಲ್ಪರಲ್ಲರು ಶ್ರೀ ಕೈರಬೆಟ್ಟು ವಿಶ್ವನಾಥ್ ಭಟ್ರು ಅಂಜನೆ ಶುಭವರದಂ ಶ್ರೀ ವಿನಾಯಕ ನಮಾಮ್ಯಹಂ ವರಗಜವದನಂ ಅನನ್ವಯ ಚರಿತಂ ವರಗಜವದನಂ ಅನನ್ವಯ ಚರಿತಂ ಕರುಣಾರಸರಸಿತೋ ಫಲನಯನಂ ಕನಿಮಲರಹಿತಂ ಸುರಗಣಮುದಿತಂ ಕನಿಮಲರಹಿತಂ ಸುರಗಣಮುದಿತಂ ವ್ಯಾಸನಾರದಾದಿ ಪೂಜಿತ ಪಾದಂ ವ್ಯಾಸನಾರದಾದಿ ಪೂಜಿತ ಪಾದಂ ಶ್ರೀ ವಿನಾಯಕ ನಮಾಮ್ಯಹಂ ದಯಾನಿಧಿಂ ಶುಭವರದಂ ಶ್ರೀ ವಿನಾಯಕ ನಮಾಮ್ಯಹಂ. ವಿದ್ವಾನ್ ಶ್ರೀ ಕೈರಬೆಟ್ಟು ವಿಶ್ವನಾಥ್ ಭಟ್ರು ಅರ್ನ ವಿಶ್ವೇಶದಾಸರಿಂದ ಅರ್ನ ಇತ್ತದ ಪುದರ್ದ ಗಂಡ ಇತ್ತಾರೆ ಹರಿಕಥೆನು ಹೆಚ್ಚ ಪನ್ಪೇರು ಹರಿದಾಸರು ಅನ್ನ ಹಿಡಿದತ್ರ ಇತ್ಯಾರನ ಪುದರ್ ವಿಶ್ವೇಶದಾಸರು ದುಃಖಂ ಮನಾಗಪಿ ನಾಭೂತ್
ಒಂದು ಮನುಷ್ಯನ ಈ ಪ್ರಪಂಚಡು ಮಾತಿನಲ್ಲ ಬಯಕೆ ಎಂಕ ಸುಖನೇ ಅವಡು ಏಪನ ದುಃಖ ಅವರ ಬಲ್ಲಿ ಈ ರಾಂಡಲ ದೇವರಡ ಏಪಾಂಡಲ ಒಂಜಾಂಡಲ ಪೂಜೆ ಶಾಂತಿ ಮಲ್ತದು ದುಃಖನ ಕೇಂದಿನುಂಡ ಏ ರಾಂಡಲ ಕೇಂದಿರ ಇಚ್ಛೆ ಏನ ಕೇಂದ್ರ ಸುಖನೇ ಎಂಕ ಸುಖ ಕೊರಲ ಎನ್ನ ಬಡದಿ ಜೋಕ್ಲೆ ಸುಖ ಕೊರಲ ಎನ್ನ ಊರಿಗೂ ಸುಖ ಕೊರಲ ಎನ್ನ ಪರಿವಾರಕ್ಕೂ ಕುಟುಂಬಕ್ಕೂ ಸುಖ ಕೊರಲ ಸುಖದ ಮುಖ್ಯ ಬೀಜ ಒಲ್ಪ ಉಂಟು ನಾಡೊಂದು ಪೋನಾಗ ಅಧ್ಯಾತ್ಮವಾದಿಗಳು ಶಾಸ್ತ್ರಡುಂಡು ಮಂಡೇರು ವಿಜ್ಞಾನವಾದಿಗಳು ನಮ್ಮ ಮಂಡೇಡುಂಡು ಮೇಧಸ್ಸುಡುಂಡು ಐಟು ಮಲ್ಲ ಕಂಪ್ಯೂಟರ್ ಅಂಡು ಸ್ಯಾಟಲೈಟ್ ಸುರಾಂಡು ಚಂದ್ರಯಾನ್ 2 ಮತ್ತು ಇದ್ಯಾವೊಂದುಂಡು ಒಕ್ಕ ಬೇತೆ ಬೇತೆ ಮನರಂಜನ ಸುಖ ಮನರಂಜನಾತ್ಮಕವಾಗಿ ಚಿತ್ರ ಬೇತೆ ಬೇತೆ ರೀತಿಯ ಕಲೆಗಳಿಂದ ಮಾತ ನಮ್ಮ ಕಂಡು ಬತ್ತರಬಹುದು ಒಂಜಿ ಮದದ್ದು ಬುಡಿಯ ಒಂದೇನು ಮಾತ ಮಲ್ದಿನ ಅಂಚಿತ್ತಿನ ಮನುಷ್ಯನ ನಿರ್ಮಾಣ ಮಲ್ದಿನ ಅಂಚಿತ್ತಿನ ಒಂಜಿ ವಿಜ್ಞಾನಿಗಳಿದ್ದ ಓವು ಚಂದ್ರಯಾನ್ 2 ಮಲ್ಕೊಡ್ದಲ್ಲ ವಾ ಹೆಲಿಕಾಪ್ಟರ್ ವಾ ವಿಮಾನ ವಾ ರೇಡಿಯೋ ವಾ ಟಿವಿ ಒವೇ ಮಲ್ಕೊಡ್ದ ಅಂಡಲ್ಲ ಅತ್ಯದ್ಭುತವಾಗಿ ಚಿತ್ರ ಒಂಜಿ ಮೆಷಿನರೀಸ್ ಮನುಷ್ಯ ಮಣ್ಮನಂಚಿತ್ತಿನ ಒಂಜಿ ಯಂತ್ರನು ಚೇತನಾತ್ಮಕವಾಗಿ ಚಿತ್ರ ಒಂಜಿ ಯಂತ್ರನು ನಿರ್ಮಾಣ ಮಲ್ದಿನ ಅಂಚಿತ್ತಿನ ಆಯನಂತೆ ಮದಕು ಆಯನಂತೆ ನೆನೆಪುಡತ್ತ ఆయన నెనపుడు ఎంచ అవు సుకోటు నెనపుడు కుషిటు నెనపుడు ఆ నెనపునಗ ಬೋರ ಅವರಬಲ್ಲಿ ಈಗ ನಾನು ಕೆಲವು ಪೂಜೆ ಮತ್ತು ಪೊರ್ಲು ಮಲ್ಪುನು ಹೋಯ್ತು ನಮ್ಮ ಮಲವಲ್ಲ ಮಂಡಲ ಮಂಟಪ ಮತ್ತು ಇತ್ಯಾದಿ ಮಲ್ಪುಂದೆ ತೂವರೆಲ್ಲ ಪೊರ್ಲು ತೋಜಿಂಡ ಮನಸ್ಸು ಖುಷಿ ಇಟ್ಟಿಪ್ಪು ನಮಗೆ ದೇವರ ಧ್ಯಾನ ಪೊರ್ಲು ಬರ್ಪುಡು ಐಕೋಸ್ಕರವ ಹೊರತು ದೇವರ ಆತ್ಮಲ್ಲ ಮಂಡಲ ಮಾಡಿದೆ ದೇವರು ತೋಜುವೆ ಒಂದು ಅರ್ಥ ಹತ್ತು ಎಲ್ಲೆಲ್ಲ ತೋಜುವರು ನಂಗೆ ತೋಜಿನೇ ಇಚ್ಚಿ ನಮ್ಮ ಸತ್ಯನಾರಾಯಣ ಪೂಜೆ ಫೋಟೋ ಬತ್ತ ಬಂದಿದ್ದಂಡ ಪೂಜೆಲ್ಲ ಒಂದು ವೇಳೆ ಶನಿದೇವರ ಫೋಟೋ ಬತ್ತ ಪೋಜಿಂದಂಡ ಫೋಟೋ ಬತ್ತ ಬೈಯಾರ ಪೂಜೆ ಇದ್ದಾಕೊಂಡು ಮನ್ಪಡ್ಬೇಕು ಫೋಟೋ ಟು ಶನಿದೇವರ ಇಪ್ಪುನೇ ಅತ್ತು ಕಲಶೊಡೆ ಶನಿದೇವರ ಇಪ್ಪುನು ಅಥವಾ ಅವಳು ಕಲಶೊಡೆ ಪ್ರತಿಷ್ಠಾಪನೆ ಮಲ್ಕೊಂಡು ಪಾಪದ ಗೊತ್ತುಜೆ ಆಗ ಫೋಟೋದು ನಗರೇ ಶನಿದೇವರೇನು ಗೊತ್ತಾಪಿ ನೆನೆಪಾಪಿ ನಂಗೆ ಮಾತ ಅಂಜ ಐದವರೆಗೆ ದೇವರ ನೆನೆಪಾಪುಜಿ ಐಗೋಸ್ಕರವಾದ ಈ ಎಂಚ ಪಂಡಗ ನಮ್ಮ ಕಿತ್ಕಿಲ್ಡು ಕಂಜಿನ ದೀವೊಂದು ಗುವೆಳ್ಳು ನಾಡ್ದೆಗೆ ಅವರಿ ಊರುಗೊಡಿಗಡೆ ನಾಡ್ದೆಗೆ ಕಿತ್ಕಿಲ್ಡೆ ಕಂಜಿ ದೀವೊಂದು ಅಂಚ ನಮ್ಮಟನೆ ವಿಶೇಷವಾಗಿ ಚಿತ್ರ ಒಂದು ಅಂಚಿನ ಕಲಾ ಪ್ರಕಾರ ಐಟ್ಲ ವಿಶೇಷವಾಗಿ ಚಿತ್ರ ಸೌಖ್ಯ ನಡು ದಕ್ಷಿಣ ಕನ್ನಡ ಜಿಲ್ಲೆಡು ಅಥವಾ ನಮ್ಮ ಕರ್ನಾಟಕದ ಉತ್ತರ ದಕ್ಷಿಣ ಪ್ರಾಂತೋಡು ಅಪಗ ಈ ಆಸಕ್ತಿ ಪೂಜಾರಿಗಳು ಅಧಿಕಾರ ಭಾರತ ಶೆಟ್ಟಿ ನುಂಬುಡು ಜನ ತೊಂದಿಲ್ಲ ಎಂಚಿನ ಒಂಜಿ ಕಲಾ ಪ್ರಕಾರ ಇತ್ತು ಒಲ್ಪಲ ಬೋದು ಪ್ರೋತ್ಸಾಹ ಕೊರ್ಪುನ ಚಿಂತನಾರು ಐಕ್ ಸಹಾಯ ಮಲ್ಪುನ ಚಿಂತನ ವ್ಯಕ್ತಿತ್ವ ಅಂಚಿನ ಯಕ್ಷಗಾನದ ಬಗ್ಗೆ ಈತು ನಿಸ್ವಾರ್ಥವಾಗಿ ಚಿಂತನ ಕಳಕಳಿ ಖಂಡಿತವಾದ ಆರ್ನ ಮಾತ ಕಾರ್ಯಕ್ರಮಗಳ ಎನ್ನ ಸಂಸ್ಥೆಡದಲ್ಲ ಬೊಂಬೈದ ತುಳು ಕನ್ನಡಿಗೆ ಮಾತೆನ್ನಲ್ಲ ಪ್ರೋತ್ಸಾಹಿಪಡು ಅರ್ನ ಈ ಒಂಜಿ ಮಲ್ಲ ಸಾಹಸ ಪ್ರಯತ್ನವು ಜಯದಿಕ್ಕಡು ಅಧಿಕಾರ ಕಲಾಭಿಮಾನಿ ಬಳಗ ಯಕ್ಷಗಾನನ ಕೊಡೀಗಡ ಭಾರತದಾದ್ಯಂತ ವಿಶ್ವಾದ್ಯಂತ ಗೆಂದಾವಡು ಪಡೊಂದು ರೆಡ್ಡು ಬಾಧ್ಯರನ್ನು ಕೃಷ್ಣಾರ್ಪಣ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಿದ್ದು ಆಶೀರ್ವಾದ ಮಲ್ತಿನ ಕೈರಿಬಿಟ್ಟು ವಿಶ್ವನಾಥ್ ಭಟ್ರಿಗೆ ಕೃತಜ್ಞತೆಗಳು ಬೇತಂಜಿ ಕಾರ್ಯಕ್ರಮಗಾರಿಗೆ ಪಾರಂಡು ಐನ ಹತ್ರ ಅರೆ ಬಂದುಲೇರು ಬಂದುಲೆ ಇನಿ ಬಾಲಕೃಷ್ಣ ಶೆಟ್ರು ಸುಮಾರು ಒಂಜಿ 7 ತಂಡಲೆ ನಟ್ಟು ತಾಳಮದ್ದಳೆ ತಂಡ ಮೂಜಿ ಒಂಜಿ ಮಹಿಳೆಯರ್ನ ಯಕ್ಷಗಾನ ಇಂಚ ಒಂಜಿ 5 ತಿಂಗಳು ಮಲ್ಲ ಒಂಜಿ ಸಾಹಸ ಪೂರ ಫ್ರೀ ಓಲ ಟಿಕೆಟ್ ತೆಚ್ಚಿ ಆಂಡಲ ಜನಕುಲು ಬರ್ಪುನ ಸಂಖ್ಯೆ ಕಮ್ಮಿ ಆತನು ಇಂಗ್ಲೆಗಡವರ ಪಾತಿರ್ದಾಂಡ ಒಂಜಿ ಸಂದರ್ಭಡು ಆಯ್ ಟ್ಯಾಕ್ಸಿಡು ಬರ್ತದೆ ಟಿಕೆಟ್ ತೆತ್ತದು ಬೊಕ ಚಾ ಹೋಗಿ ಬರ್ಪುನಲ್ಲ ದುಡ್ಡು ಅಂಚಿನ ಒಂಜಿ ಸಂದರ್ಭ ಇತ್ತು ನಾ ಸಂದರ್ಭಡು ಇಂಗ್ಲು ಪೂರ ಸಂಘಟಕರಾದಿತ್ತ ಟಿಕೆಟ್ ಕೊರ್ರೆ ಟಿಕೆಟ್ ಉಪ್ಪುಚಿ ಇಂಗ್ಲಿಗೆ ಏತು ಪ್ರೆಷರ್ ಇಂಗ್ಲಿ ಒಂಜಿ ರಡ್ಡು ಬೋರ್ಡು ಮೂಜಿ ಬೋರ್ಡು ಒಂದು ಅಂಚಿನ ಒಂಜಿ ಆ ಒಂಜಿ ಗತವೈಭವ ಐನು ಇತ್ತೆ ನಮ್ಮ ಎನ್ನೆರ ಸಾಧ್ಯ ಹೆಚ್ಚು ಇನ್ನಿತ್ತೆ ಇಂಚಿನ ಒಂಜಿ ಪ್ರದರ್ಶನಗೆ ಜನ ಸೇರ್ನು ಬಂಡ ಭಾರಿ ಖುಷಿ ಅಂಡಲ ಈ ಪೊತ್ತುಡು ನಿಕ್ಲುಪುರ ಬೈದರೆ ಒಂಜಿ ಸಮಯದ ಸಂದರ್ಭ ಇತ್ತು ಜನ ಅಂಡ್ಲ ಬೈದರ ಅಂಚಾದಿಂಗ್ಲೆ ಕಾರ್ಯಕ್ರಮ ಮಲ್ ಬರ ಹಾಕೊಂಡು ಇದನ್ನ ಅವಲ ಸಾಧ್ಯ ಹೆಚ್ಚು ನಿಕ್ಲೆಗೆ ಸುರುಕಾದ ಕೃತಜ್ಞತೆ ಸಂದ ಒಂದು ಕಾರ್ಯಕ್ರಮದ ತುಂಬು ಹೋಗಿಲ್ಲ ಹಿರಿಯರು ಮಾರ್ಗದರ್ಶಕರು ಅಂಚನೆ ಇದೊಂದು ಪ್ರತಿಷ್ಠಿತ ಸಂಸ್ಥೆದ ಅಧ್ಯಕ್ಷರಾದ ಮಲ್ಲ ಜವಾಬ್ದಾರಿ ಪುನ ಶ್ರೀ ಚಂದ್ರಶೇಖರ ಪೂಜಾರಿ ರೆಡ್ಡಿ ಪಾತ್ರ ಗಣ್ಯಾತೀತರೆ ಕಲಾ ರಸಿಕರೇ ಬಾಲಕೃಷ್ಣ ಹೆಚ್ಚು ಪಾತ್ರ ಜನಲ ಕಡಿಮೆ ಅಂಚೆ ಹೆಚ್ಚು ಪಾತ್ರ
ಜನಗಣ ಬೆತ್ತಲ್ಲ ಎಡ್ಡೆ ಮನಸ್ಸಾಗಲು ಬೈದಾರೆ ತವು ಬಾರಿ ಮಲ್ಲ ಯಕ್ಷಗಾನದ ಬಿತ್ತು ಮೋಕೆತ್ತಿನಕ್ಕೂ ಬೈದಿರ್ತಲೆ ಜನ ಮಸ್ತ್ ಬರ್ಬೇರು ಕೆಲವರು ಬತ್ತು ಪಾತ್ರನಕ್ಕಲ್ಲೇ ಅಣ್ಣ ಮೂರು ನಿಶಬ್ದವಾದ ಯಕ್ಷಗಾನದ ಮೋಕೆದಿ ಬೈದಾಕರು ಈ ಕೆಲಿಗೆ ಸುರೂತ ನಮಸ್ಕಾರ. ಬಾಲಕೃಷ್ಣ ಅಧಿಕಾರಿ 18 ವರ್ಷ ವಾಂಡು ಒಂಜಿ ಬೊಕ್ಕ ಎಡ್ಮ ವರ್ಮ ನವಗ್ರಹಕ್ಕಲು ಮಾತ ಒಂಜಿ ಸ್ಥಿತಿಡು ಬರ್ತದೆ ಎಡ್ಡೆ ಸಮಯಕ್ಕೂ ಬರ್ಕಿನ ಒಂಜಿ ಕಾರಣ ಪತ್ರ ಬಂಡ ಹೆಚ್ಚಾವಂತ ಬನ್ನಗ 18 ವನಿಪಿನ ಸಂಖ್ಯೆ ಅವು ಏಪಲ ಒಡೆಲ ಕಡಬಲಾಪುಜಿ ಹೆಚ್ಚಲಾಪುಜಿ ಬಾಲಕೃಷ್ಣ ಶೆಟ್ಟರು ದುಬ್ಬೂರ್ದಿಚ್ಚಿಲ ಈ ಕೆಲಸ ಬಲ್ತೊಂದುತ್ತೇರಿ ಯಕ್ಷಗಾನದ ವಿಶೇಷ ಬನ್ನಕ ಐಟು 5 ತತ್ವ ಉಂಡು. ಒಂಜಿ ನಾಟ್ಯ ಉಂಡು, ಒಂಜಿ ರಾಗ ಉಂಡು, ಒಂಜಿ ನಟನೆ ಉಂಡು, ಒಂಜಿ ಸಾಹಿತ್ಯ ಉಂಡು, ಒಂಜಿ ಹಿಮ್ಮೇಳ ಉಂಡು. 5 ಬಗೆಟಿತ್ತಿನಂಚಿನ ಒಂಜಿ ವಸ್ತು ತಂಡು ಅವು ಯಕ್ಷಗಾನ ಮಾತ್ರ ಆತ ಊಲಂಚಿ ವಿಶೇಷವಾದ ಕಲೆ ಯಕ್ಷಗಾನ. ಎರಗ ವಿದ್ಯೆಜ್ಜ ಅಕಲೆಗೆ ವಿದ್ಯೆ ದಾಂಚಿನ ಅಕಲಿಕ್ಲ ಈ ಕಲೆಯನ್ನು ತೀರ್ಪೋರಂಚಿನ ಒಂದು ಶಕ್ತಿ ತಂಡ ಅವು ಯಕ್ಷಗಾನಗೂ ಮಾತ್ರ. ಅಂಚಿನ ವಿಶೇಷವಾದ ಕಲೆ ಅವಿನ ಮಾತ 18 ವರ್ಷದ ಸೇವೆ ಮತ್ತೊಂದುಲ್ಲೇರು ಖಂಡಿತವಾದ ತಾನು ವೈಕ್ಲ ಆಶೆ ಮಾಡ್ತಿದ್ದೆ ಬಾಲಕೃಷ್ಣ ದುಮ್ಮುಡ್ದು ಏಪಲ ಇಕ್ಕಲು ಕನ್ನಡ ಸಂಘ ಪುನಃ ಬರುಂದದು ಚಂದ್ರಣ್ಣ ಒಂಜಿ ಯಕ್ಷಗಾನ ತಿನ್ನ ಗೊಬ್ಬಲಿ ಎಂಗಳಿಗೆ ಏಪಲ ಬನ್ಪೇರು ಒಂಜಿ ಸೌಮ್ಯತೆ ಏಪಲ ಯಾನ್ ತೂತು ಯಾರು ಗರ್ವ ಬಂದಿನ ಏಪಲ ಬಣ್ಣಗ ಪಾರಿ ಸೌಮ್ಯತೆಡು ಎಡ್ಡೆ ರೀತಿಡು ಈ ಕಾರ್ಯಕ್ರಮವನ್ನು ಮಲ್ತೊಂದುಲ್ಲೇರು ದೇವರು ಮಲ್ಪೋಡಾರಿಗೆ ನನಾತ್ ಒಂದು 18 ವರ್ಷತ್ತು 100 ವರ್ಷ ಮುಟ್ಟ ಆರ ಈ ಜೀವನ ಪರ್ಯಂತ ಮುಟ್ಟಾರು ಮಲ್ತದು ಯಾಕೆ ನಮ್ಮ ಮಾತೆಲ್ಲ ಸಹಕಾರಲ್ಲ ಮಲ್ಪಕ ದೇ ಬನ್ನಗ ಒಂದು ತೀರ್ಥಳ್ಳ ನಿಂತಿದ ಪುಡ್ಡ ಪ್ರತಿ ವರಿಯನ್ನೆಲ್ಲ ಸಹಕಾರ ಎಂಪಿನಬೋದು 10 ಎತ್ತಿನವಳು ಮುತ್ತುಂಡಿಗೆ ಅಂಚ 10 ಜನ ಒಟ್ಟುಗೂಡ್ದು ವರಿಯನ ಸಹಕಾರ ಬಂತಂಡ ಆ ಕಲೆ ಕೂರ್ಪಿನ ಮರ್ಯಾದೆ ಆರ್ಮಲ್ಪಂಚಿನ ಕೆಲಸ ಒಂದು ಮಾತ ಎಡ್ಡ ಒಡ್ಡ ನಂಗೆ ಸಹಕಾರ ಮಲ್ಪಡು ಮನುಷ್ಯರ ಮಾತಲ ಉಪ್ಪು ಇತ್ತುಂಡಲ ಬೊಕ್ಕೊರಿನ ಬಲ ಇತ್ತುಂಡ ಯಾಕೆ ಕುಡೊಂಜಿ ಬಲ ಬತ್ತದ ಆನೆ ಬಲ ಬತ್ತದ ಯಾಕೆ ದುಮ್ಮು ಬಾರ ಸಾಧ್ಯ ಆಗ್ಬೋದು. ಇನಿ ಎಡ್ಡೆ ರೀತಿಡಿ ನಡಪಡು ಆರ್ನ ಬೈಯದ ಸಮಾರಂಭಲುಂಡು ವಿಶೇಷವಾದ ಈ ಮಾತ ಎಡ್ಡೆ ಅತಿನ ನಮ್ಮ ಬೈದಿನ ಬಿನ್ನೇರು ಮಲ್ಲಮಲ್ಲ ಬಿನ್ನೇರು ಕಡಿಮೆದ ಮಲ್ಲಮಲ್ಲ ಆ ಬಿನ್ನೇರಕ್ಕಳು ಬತ್ತದುಲ್ಲೇರು ದುಂಪುಡು ಕುದೊಂದುಲ್ಲೇರು ದುಂಪುಡ್ದು ಹೋನಕ ಹಾಕಲಿಕ್ಕೆ ಸಹಕಾರ ಮಲ್ಪೇರಿಂದ ಖಂಡಿತವಾದ ಧೈರ್ಯಲುಂಡು ಬನ್ನಗ ಬಿನ್ನೇರು ಬೈದಿನಕಲು ಎಡ್ಡೆಂದಿನಕಲಿ ಐತೆ ಇಟ್ಲ ನಿಖಲ ಎಡ್ಡೆಂದಿನಕಲಿ ನಮ್ಮ ಮಾತ ಎಡ್ಡೆ ರೀತಿ ಉಡುಪುಗ ಈ ಸಮಾಜಕ್ಕೂ ತುಳು ಕನ್ನಡಿಗರಿಗೆ ನಂಗೆ ಇಂಚಿನ ಒಂಜಿ ಭಾಗ್ಯ ದಿಕ್ಕೊಂಡು ಆ ಯಕ್ಷಗಾನದ ಅವೇನು ಮಾತ ತೂಕ ಯಕ್ಷಗಾನನ ಉರಿಪುಗ ನಮ್ಮ ಬಿಲ್ಲೂರು ಶಿವಚಂದ ಗುರುನಾನನ ಯಕ್ಷಗಾನ ಮಂಡಳಿಗೆ 75 ವರ್ಷ ಹಾಕೊಂಡು ಆ ಪೊರ್ತುಡು ಎಂಗೆಲ್ಲ ಒಂದು ಯೋಚನೆ ಉಂಡು ಏರೇರೆ ಯಕ್ಷಗಾನಗೂ ಆ ಕಾರ್ಯಕ್ರಮವನ್ನು ಮಲ್ದಿರ ಅಕಲ್ಲೆಲ್ಲ ಎಂಕ್ಲೊಂಜಿ ಲೆಪ್ಪನ ಒಂಜಿ ಕಾರ್ಯಕ್ರಮ ದೀತ ಅವು ಉಪಯೋಗಪಡು ಊರ್ಧ ಮಂಡಳಿ ಆಡ್ದಪ್ಪು ಬೊಂಬಾಯಿ ತಿನ್ನಕ್ಲಾದಪ್ಪು ಯಕ್ಷಗಾನಗೆ ಏರು ಮಾತ್ರ ಸಹಕಾರ ಕೊಡ್ತೀರ ಅಕಲೆಲ್ಲ ಆ 75ನೇ ವರ್ಷ ವಜ್ರ ಮಹೋತ್ಸವದ ಸಂದರ್ಭಗಳು ಅಕಲೆ ಒಂಜಿ ಗುರುತಿಸೋ ಜನ ಕಾರ್ಯಕ್ರಮ ಯಾನ್ ಕಾರ್ಯಕಾರಿ ಸವಿತ ಪಾಡೋದಿಲ್ಲ ಅದೇ ಬನ್ನಕ ಅಕಲಿಂದ ನಮ್ಮ ನೆನಪು ಓಡು ನಮ್ಮ ಐಟ್ ಉಭಯ ಜಾತಿ ಮತ ಭೇದದ ಅಂತೆ ನಮ್ಮ ಮಕ್ಕಳು ಊರ್ದ ತುಳು ಕನ್ನಡಿಗರು ಬಂಟ ಭಾವನೆಡು ಅಕಲಿನ ಒಂಜಿ ಗುರುತಿಸೋ ಒಂಜಿ ಕಾರ್ಯಕ್ರಮ ಮತ್ತೊಂದಿಲ್ಲ 10 ಜನ ನಾನು ನಿಧಾನ ಬರುವೇನು ಅಂಡ ಒಂದು ಜನ ಬರಂದಿಪ್ಪರ ಕಾರಣದಾದ ಬಂಡ ಅಜಕ್ಕಾರ್ ಬಾಲಕೃಷ್ಣ ಶೆಟ್ರು ಬೊಂಬೈದಿಲ್ಲ ಉಪನಗರುಟ್ಲ ಮಸ್ತ್ ಆಟೋನ ಈ ಸರ್ತಿ ಗೊಬ್ಬತೀರಿ ಊರುಡು ಏತೇತು ಮೇಲ ಉಂಡ ಐನು ಪೂರ ಜನಕ್ಲ ಅವಕಾಶ ಕೊಡ್ತೀರಿ ಎಡ್ದಾರ ಹೆಚ್ಚಿಗೆ ದಕ್ಲಿಗೆ ಪೂರ ಆಟ ಮಾತ ಜಾಗೆಟ್ಲ ಬೇತೆ ಬೇತೆ ಜಾಗೆಟ್ ತೂತ ಆತಂಡು ಅಂಚಾದ ಜನಕ್ಲು ಅಂತ ಕಮ್ಮಿ ಬತ್ತುಪ್ಪೆರ್ಲ ಸಾಧ್ಯ ಉಂಡು. ಈ ಸರ್ತಿ ಬೊಂಬೈಟು ಬರ್ಸಲ ಜಾಸ್ತಿ ಅಂಚನೆ ಹಲವಾರು ಸಂಘಟಕರು ಸೇರಿದು ಯಕ್ಷಗಾನ ನಾಟಕ ಮಸ್ತ್ ಪ್ರೋಗ್ರಾಮ್ಲ ಮಸ್ತ್ ಜಾಸ್ತಿ ಇತ್ತಂಡು ಅಂಚಾದು ಪೂರ ಜನಕ್ಲೆಗ್ಲ ಯಕ್ಷಗಾನ ಅವಳವಳು ತೂಪಿನ ಅವಕಾಶ ಜಾಸ್ತಿ ದಿಕ್ಕದಿತ್ತಂಡು. ಯಕ್ಷಗಾನದ ವಿಷಯಟು ವಿಶ್ವನಾಥ್ ಭಟ್ರು ಚಂದ್ರಶೇಖರನೆ ಮಸ್ತ್ ಪಂಡೇರು ಹೇಳ್ದವ್ರು ಹೆಚ್ಚಿಗೆದಲ್ಲ ಪನೋಡ್ನಿಜ್ಜಿ ಯಕ್ಷಗಾನಗೂ ಸಮಾನ ಓವು ಬಂಡ ಈಗ ಸಮಾನ ಓವುಲೈಜ್ ಅಂಚಿನ ಕಲೆಕ್ಕೆ ಆಕಾಶನೇ ಸಮ
ಸಮುದ್ರಕ್ಕೆ ಸಮುದ್ರನೇ ಸಮ, ಯಕ್ಷಗಾನವೇ ಯಕ್ಷಗಾನನೇ ಸಮ. ಐಕ್ ಸರಿಯಾಯಿನ ಕಲೆ ಬೇತೆ ಇಜ್ಜಿ ಒರಿಯರ ಪಂಡ್ಯರಿಗೆ ಉತ್ತರ ಭಾರತದ ಎಂಕ್ಲಲ್ಪ ಗಂಗಾ ನದಿ ಉಂಡು ಬಾರಿ ಪವಿತ್ರವಾಯಿನ ತೂದೆ ನಿಕ್ಲ ದಕ್ಷಿಣೋಡಂಜನ ಪವಿತ್ರದ ದಾದ ಉಂಡು ಬಂಡ ಎಂಕ್ಲನವಳು ದಕ್ಷಿಣೋಡು ಇತ್ತಿನ ಒಂಜಿ ಮಲ್ಲ ಕಲೆ ಯಕ್ಷಗಾನ ಕಲೆ ಅಂಚಿನವು ಓಲ್ಲ ಭಾರತೋಡು ಬೇತಾಯ್ತು ಸಮಾನವಾಯಿನ ಕಲೆ ಇಜ್ಜಿ ಬಂತೀರಿಗೆ ಅಂಚಿನ ಕಲೆ ನಮ್ಮ ಯಕ್ಷಗಾನ ಕಲೆ ಐಟಿತ್ತಿನಂಚಿನ ಸೌಂದರ್ಯ ಅವು ಕೇವಲ ಮನೋರಂಜನೆ ಎತ್ತು ದೈವಿಕ ಸಂಕಲ್ಪ ಎತ್ತಿನಂಚಿನ ಕಲೆ ಆ ಕಳೆನ ಒರಿತ್ತನಕ್ಲು ಐಕ ಸಂಕಷ್ಟ ಬಣ್ಣಗ ಏರಿನ ದೇವ ಸೃಷ್ಟಿ ಮನ್ಪಿರು ಒಂಜಿ ಟೈಮಡು ಕಾಳಿಂಗ ನಾವುಡೇರ್ನಂಚಿನಕ್ಲ ಸೃಷ್ಟಿ ಮನ್ತಿರು ಯಕ್ಷಗಾನ ಸಂಕಷ್ಟ ಪುನಃ ಪುರಾ ಮಿತ್ತು ಬತ್ತನು ಯಕ್ಷಗಾನ ಸಂಘಟಕರಾದು ಊರುಡು ದುಂಬು ಕರ್ನೂರು ಕೊರಗಪ್ರೈ ಬಾರಿ ಮಲ್ಲ ಸಂಘಟಕರಾತು ಪುದರ್ ಮಂತದು ತೆಂಕು ಬಡಗನು ಒಂಜಿ ಮಂತ್ರಂಚಿನ ಒಂಜಿ ಕಾಲ ಇತ್ತನು ಇತ್ತೆ ಬೊಂಬೈಟ್ ಅಜಕ್ಕರ ಬಾಲಕೃಷ್ಣನ್ನೇ ಊರುದ ಏತೋ ಮೇಲುಗಳಿಗೆ ಅವಕಾಶ ಬರುದು ಬೊಂಬೈಟ್ ಓಲೋಲು ಆಟದ ಮೇಲ ಮನ್ತಿಜರ ಆ ಊರುಡು ಪೂರ ಚೆಂಡದ ಶಬ್ದ ಕೇನ್ನ ಲೆಕ್ಕ ಮನ್ತೀರಿ ಅಪ್ಪ ನವಭಾರತ ಮನ ಪೇಪರ್ ಇತ್ತು ಊರು ನವಭಾರತ ಬಂದು ಆ ಪೇಪರ್ ಬೇಜ ನ್ಯೂಸ್ ನಿಖಿಲ ಪನ್ಪೇನು ಅಪ್ಪಗ ಆ ಟೀಮುಡು ನಮ್ಮ ಅಳಕೆ ರಾಮಾಯರಿ ನಾರಾಯಣ ಬೋಳ ನಾರಾಯಣ ಶೆಟ್ಟರು ಇಂಚ ಮಲ್ಲ ಮಲ್ಲ ಮೇಧಾವಿ ಕಲಾವಿದರು ಕೂಡ ಇಟ್ಟಿರ್ತೀರಿ. ಆ ತಮಿಳ್ನಾಡು ಆ ಮದ್ರಾಸ ರಾಪಿನ ಕಾರ್ಯಕ್ರಮ ಚೀಫ್ ಗೆಸ್ಟ್ ಆಗಿ ಬರ್ತಿರ್ತೀರಿ. ಮದ್ರಾಸ ಆ ಟೈಮದ ಮಲ್ಲ ಫಿಲ್ಮ್ ಆರ್ಟಿಸ್ಟ್ ಶಿವಾಜಿ ಗಣೇಶನ್ ಆರು ಪೂರ ಆಟದ್ದು ಆರ್ನ ಒಂಜಿ ಎರಡು ಸೆಂಟೆನ್ಸ್ ಬಂತಿರ್ಗೆ ಯಾರು ಎಂಕಲ್ ಫಿಲ್ಮ್ ಇಂಡಸ್ಟ್ರಿ ಎಂಗ್ಲಿ ಮಲ್ಲ ಮಲ್ಲ ಎಂಕಲ್ ಪೂರ ಪಾರಿತೋಷಿಕ ತಿಕ್ಕೊಂಡು ಎಂಕಲಿಗೆ ಪೂರ ಟ್ರಾಫಿ ಒಬ್ಬರು ಮತ್ತೆ ತಿಕ್ಕೊಂಡು ಎಂಕಲಿಗೆ ಆಂಡಲ್ಲ ಎಂಕಲು ಡಿಸೈರ್ ಬರ್ತೀನಿ ನಿಕ್ಕಲು ಎಂಕಲ್ ಮಲ್ಲ ಕಲಾವಿದರು ನಿಕ್ಕಲು ಎಂಕಲ್ ಖಾಲಿ ಒಂದು ತಿಕ್ಕಲು ಪೇಪರ್ ಎಂಕಲ ಬುಧರ್ ಬರ್ಕೊಂಡು ತಂದೆ ನಿಕ್ಕಲ ವಿಷಯ ಮಸ್ತ್ ಜನ ಗೊತ್ತುಜಿ ಆಡಲ್ಲ ಎಂಕಲ್ ಮಲ್ಲ ಕಲಾವಿದರು ನಿಕ್ಕಲು ದಾಟಿ ಪಂಡ ಎಂಕಲಿಗೆ ಒಂಜಿ ಓಲೆ ಆಕ್ಟಿಂಗ್ ಮಲ್ಪೊಂಡ ಡೈರೆಕ್ಟರ್ ಇಂಚ ಪನ್ಪೆ ಅಂಚಕಲ್ ಮಲ್ಪ ಮಲ್ತನಾಡು ಅವು ಸಮಾಜದಿಂದ ಕಟ್ ಪಡೆದು ಕೂಡ ಮಲ್ಪಲ್ಲ ಅನ್ಪೆ ಜಿನ್ನ ಸಮಾಜದಿಂದ ಕೂಡ ಮಲ್ಪಲ್ಲ ಅನ್ಪೆ ಅಂಚತ್ತು ಯಕ್ಷಗಾನದ ಅಕಲಿಗೆ ಎಂಜಿನ ಮಲ್ಪರಿತ್ತ ಅಕಲ್ನ ಹೊರಟ್ಟಿ ಅಕಲ್ನ ಪರ್ಫೆಕ್ಷನ್ ಆವಡು ಅಕಲಿಗೆ ಸೆಕೆಂಡ್ ಚಾನ್ಸ್ ಇಜ್ಜಿ ಅಂಚೆ ಎಂಕಲಿಗೆ ಎದ್ದೋ ಚಾನ್ಸ್ ತಿಕ್ಕೊಂಡು ಮಲ್ಪರ ರೀ ಬಂದು ಅಂಡ ಅವು ಚಾನ್ಸ್ ಗಾಂತ ಮಲ್ಪರ ಅನ್ನಿಕೆಲ್ಲ ಒಂದು ಯಕ್ಷಗಾನ ಈ ಕಲೆ ಖಂಡಿತವಾದ ಫಿಲ್ಮ್ ಇಂಡಸ್ಟ್ರಿ ಮಸ್ತ್ ಮೆತ್ತಿತ್ತಿನ ಎಂಕಲು ಕರೆದ ಬಂದು ಕರಬೇಕಾದ ಅಂಚೆ ಶಿವಾಜಿ ಗಣೇಶನ್ ಅವು ಒಂದು ಇನ್ಸಿಡೆಂಟ್ ಆರ್ನ ಬೊಕ್ಕ ಈ 15 ವರ್ಷದ ಇಂಚೆ ಅಜಿಕ ಬಾಲಕೃಷ್ಣ ಶೆಟ್ಟರು ನಂಗೆ ಮಾತು ಇಂಚೆ ಸಂದರ್ಭ ಹೋದಾಗ ಬೊಂಬಾಡು ಆರ್ನ ಕ್ವಾಲಿಟಿ ಏತು ಮಾಡಿದಾಂಡ ಇತ್ತೆ ದುಮ್ಮ ಎಂಗೆ ಮಂಡ್ಯ ಏನೊಂದು ಅಭಿಪ್ರಾಯ ಇರ್ತದೆ ಮುಖ ದಾದ ಮಲ್ಪರು ಮೊಗಲ್ದಲ್ಲ ಕಾಸು ಮಲ್ಪರ ಬಂದು ಅವು ಕಾಸು ಮಲ್ಪರು ನೀವು ವ್ಯವಸಾಯ ನಂದು ಯಾನು ನಿಂದಿತ್ತೆ ಆಂಡ ಯಾನು ಮೂರನೇ ಎಂಕಲ್ಲ ಊರ್ದಂಗೆ ಯಕ್ಷಗಾನ ಟೀಮ್ ಬರ್ತಿರ್ತೇನೆ ಪನ್ನ ಎಂಕಲ್ಲ ನಮ್ಮೊಂದು ಶಾಲೆ ಉಂಟು ವಾಮಂಜೂರುಡು ಅಮೃತೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಪಣ್ಣದು ಅವರು ಕರೀನ 10 ವರ್ಷ ಹೊಡೆದು ಜೋಕಲ್ ಯಕ್ಷಗಾನ ಕಲ್ಪ ಕಂಪಲ್ಸರಿ ರಾಕೇಶ್ ಅಡಕ ಯಕ್ಷಗುರು ನಮ್ಮ ಶಾಲೆದ ಅಂಚನೆ ಆ ಜೋಕಲ್ ತೂದು ಮಸ್ತ್ ಮೋಟಿವೇಟ್ ಆದು ಊರದ ಜವನಿರ್ಲ ಬಜ್ಜಿ ಪಕ್ಕಡೆ ಹೋಲ್ಪೋಲ್ ತಿರುಗಿದ ಜವನಿರ್ರಿ ಅಕಲ್ಲ ಎಂಕಲ್ ಯಕ್ಷಗಾನ ಕಲ್ಪೋಡು ಮಾಡಿದ್ರು ರಾಕೇಶ್ ಅಡಕ ರಿಕ್ವೆಸ್ಟ್ ಮಾಡ್ತೀರಿ ಎಂಕಲಿಗೆ ಕಲ್ಪವರ ಮಾಡಿದ್ರು ಆರು ಮನೆ ಕಲ್ಪಾಗ ದಾದ ಬಂದು ಅಂಜೊಂಜಿ ಟೀಮ್ ಆಡು ವಾಮಂಜೂರು ಅಮೃತೇಶ್ವರ ದೇವಸ್ಥಾನದ ಬರಿಟ್ಟು ಜವನಿರು ಓಲೋರು ಬಜ್ಜಿ ಪಕ್ಕಡೆ ತಿರುಗಿದ ಕೆಲಸ ಬರ್ತದೆ ಕಾಲೇಜಲ್ಲಿ ಬರ್ತದೆ ಅಕಲು ಆ ಒಂದು ಯಕ್ಷಗಾನ ಟೀಮ್ ಮಲ್ತಾರೆ ಟೀಮ್ ಮಲ್ತದ್ದು ಆ ಶಾಲಾ ಜೋಕಲ್ ಅಕಲು ಒಟ್ಟಿಗೆ ಅದು ಭಾರಿ ಒಂದು ಪೊರುಲ್ದ ಟೀಮ್ ಆತನು ಅಕಲು ಒಂದು ನಾಳೆ ಕೇಂದ್ರ ಚಿತ್ರಮಂಡ ಬೊಂಬೆ ಬರ್ತದೆ ನನಗೆ ಅವಕಾಶ ಅಂತ ಕೊಡ್ಪಾರ ನಾಳೆ ನಾಟಕ ಬರ ಬಟ್ ಆಟಕ್ಕೆ ಖರ್ಚು ಅಂತ ಗೊತ್ತುಜಿ ಅಂಡ ನಮ್ಮ ಊರ್ದಕ್ಕಲು ಮಲವಾರ 2 ಜನಕ್ಕಲು ಇಲ್ಲರು ಬೊಂಬೆ ಅಕಲ ಪದ್ದಾಲ ಮಲ್ಪ ಕಂಡ ಅಂಡ ನೆಕ್ ಗೈಡೆನ್ಸ್ ಬೋರ್ಡು ಏರ್ನ ಎಂಕದಲ್ಲ ಆಯ್ತಾ ಅನುಭವಿಸಿ ಐಕತ್ರ ಯಾರು ಅಧಿಕಾರಿ ಸೂರ್ ಫೋನ್ ಅಂತ ಕೇಳಿ ಇಂಚಿಂಚ ಅಭಿಪ್ರಾಯ ನಿಂಕಲ್ಲ ಊರ್ದ ಜವನಿಯರು ಬರ್ಪೇರಿಗೆ ಲಾಕಿದ ಟೀಮ್ ಆಟ ಲಾಕ್ ಮಾಡಿ ಅಂತ ಅಕ್ಕನ ಊರುಟ್ಲ ತೂತೆ ಅಂಡ ಅಕಲಿಗೆ ಒಂಬಡು ಚಾನ್ಸ್ ಬೋರ್ಡ್ಗೆ ದಾದ ಫೋನ್ ಕೆನ್ನಿಕ್ ಬರಡು ಬೋರ್ ಆಯ್ತು ವ್ಯವಸ್ಥೆ ಬೋರ್ ಯಾರು ಅಂತ ಬಂದು ಪೂರ ಗೈಡೆನ್ಸ್ ಮಾತು ಕೊಡ್ತಿನಾರು ಅದಕ್ಕೆ ಬಾಲಕೃಷ್ಣ ಆರು ಗುರಿಗಾತ್ರ ಮಲ್ಪನಪ್ಪು ಆ ಯಕ್ಷಗಾನ ಕಲಿಕತ್ರ ಮಲ್ಪನು ಅವು ಏರ್ಲಪ್ಪಡು ಒಲ್ತಕಲ್ಲಪ್ಪಡು ಆರಿಗೆ ದಾಲ ವ್ಯತ್ಯಾಸ ಬೋರ್ ಯಾರಿಗೆ ಆ ಐನಿಂದ ಆಟ ಬಂತೀರಿ ಅವು ಯಪ್ಪ ಮಾಡ್ಬಿಟ್ಟು ಬಂತಿನ ಟೈಮಲ್ಲಿ ಆರೆ ಬಂತಿಲ್ಲ ನಾರೆ ಅಂಡ ಒಂದು 2 ಕಾರ್ಯಗಜ ಏನು ಪಂಡ ಒಂದು ದಕ್ಷಿಣ ಕನ್ನಡ ಜಿಲ್ಲೆದ ಕರಾವಳಿದ ಯಕ್ಷಕಲಾ ವೇದಿಕೆ ಎಂದು ಪನೊಲಿನಿಕ್ ಒಂದು ನಮ್ಮ ಗಂಡು ಕಲೆ ಬಂದಿತ್ತು ಇತ್ತೆ ಗಂಡು ಕಲೆ ಹೋದಿತ್ತೆ ಹೆಣ್ಣು ಕಲೆ ಎಲ್ಲ ಆತನು ಪಂಡ ರಡ್ಲ ಉಂಡ ಇಟ್ಟಿತ್ತೆ ಪೊಂಜೋಕಲ್ಲ ವೇಷ ಪಡೆರು ಪೊಣ್ಣುಲು ಪೂರ ವೇಷ ಪಡೆರು ತಾಲ ಮದ್ದೆಲ್ಲ ಯಕ್ಷ ಭಾಗವತಿ ಕಡೆ ಚೆಂಡೆಡು ಮಾತೆಟ್ಲ ಉಳ್ಳೇರಕುಲ್ಲ ಆಯ್ನಾದ ಒಂದು ಯಕ್ಷಗಾನ ದುಮು ಬರಡು ನನಾತ್ ಒಂದು ಹರಿದು ಬರಡು ಇತ್ತೆ ಅಧಿಕಾರ ಬಾಲಕೃಷ್ಣ ಶೆಟ್ಟರು 17 ಮನೆ ಜದಿತ್ತೇರು 17 ಮನೆ ಜದಿರ್ದಂಡ ಒಂಜಿ ಗಟ್ಟಿದ ಜವನಾಪಿನಂಚ ಪ್ರಾಯ ಈ ಆಟಗಳ ಅಭಿಪ್ರಾಯ ಬತ್ತಿನಂದು ಮನೋಲಿ ಅಂಡ ಇತ್ತ ಎಕಡೆ ಸುರುಟು ತೂನಗ
ಜನಗಳು ಇಂತೆ ಕಡಿಮೆ ತೋಜನು ಇತ್ತೆ ತೂನಗ ಜನ ಜಾಸ್ತಿ ತೋಜನುಂಡು ಆಂಡ ಕುಲ್ದಿನಗಳು ತೂನಗ ಹೆಂಗಿತ್ತ ಬಾರಿ ಪೊರ್ಲು ತೋಜನು ಹಾಲ್ ಫುಲ್ಲು ತೋಜಲಾಗ ತೋಜನು ದಾಬಂಡ ಪಟದು ಕುಲ್ದೇರು ಬಾರಿ ಶೋಗಳು ಪಟದು ಕುಲ್ದೇರು ಒಂದೇ ಸೈಡ್ ಕುಲ್ದಿಜೆ ರಂಜರ್ ಪುನಗ ಬಾರಿ ಪೊರ್ಲು ಹಾಪುಂಡು ನನಾತ್ ಈ ಯಕ್ಷಗಾನ ನನಾತ್ ಒರಿದು ಬರಡು ನನಾತ್ ಒಂದಕ್ಕೆ ಒದಿಪು ಉಪ್ಪಡು ಯುವಜನದ ಪೀಡಿ ನನ್ನಲ್ಲ ದುಮ್ಮು ಬರಡು ಆಂಡ ಅಜಕಾರ್ ಬಾಲಕೃಷ್ಣ ಶೆಟ್ಟರಿಗೆ ಅಭಿನಂದನೆ ಮಲ್ಪನೋಡು ತುಂಬ ಸುರುಟ್ಟು ಆರ್ನ ಬಡದಿಗೆ ನಮ್ಮ ಅಭಿನಂದನೆ ಮಲ್ಪೋಡು ದಯನ್ ಬಂದಂಡ ಆರಲ್ಲ ಕೈ ಮೀನು ಒಯ್ತೇರು ನಂಡ ಬಂಗ ಈರು ಪೋಚೆ ಸಮಾಜದಾಲ ಮಲ್ಪನ ಬೇರೆ ಬರ್ಚಿಂದು ಈರು ಪೋಲೆ ಇರದಾಲ ಸಮಾಜಕ್ಕೆ ಎಡ್ಡಪದೆ ಕೆಲಸ ಆಪಣದಂಡ ಪೋಲೆ ಐನಾದ ತುಂಬ ಬಲೆ ಬೆನ್ನೆ ಸಮಾಜಕ್ಕೆ ಇರದ ಇನ್ನೊಂದರ ಎಡ್ಡಪದೆ ಕೆಲಸ ಆವಾಡು ಸಮಾಜ ಅಂತೇನಿಗೆ ಖಂಡಿತ ದೇವರ ವ್ಯಾಪಾರ ಬಿಡುಬಾಡಿದ್ರು ಅವೆಲ್ಲ ಕಾರಣದ ಸಮಾಜಡು ಬೋರ್ದಿನ ಸೇವನೆ ಮಲ್ತೊಂದಿಲ್ಲರಿ ಇವರಿಗೆ ಕಲ್ಪರ ಉಂಡ ಯಕ್ಷಗಾನ ಅವೆನ್ನಾರು ಕಲ್ಪದ ಕೊರ್ಬಿನ ಜನ ಕೆಲಸ ರಾತ್ರಿ ಬಗೆಲ್ನಿಂದ ಬೆರಿಡು ಉಪ್ಪೇರಾರು ದೇವರ ಕಡ್ಡಿಲ್ಲಪ್ಪೆ ಪೂರ್ಣ ಅನುಗ್ರಹ ಕೊರ್ದು ಆರ್ನ ಮನಸ್ಸು ವಿಚಾರಿಸಿದ ಪೂರ ಮಲ್ತದ್ದು ನಮ್ಮ ಮಾತೆಲ್ಲ ಐಕ ಬೋರ್ತಿನ ಸಾಧ್ಯ ಇತ್ತಿನಾದ ನಮ್ಮ ಸಹಕಾರವನ್ನು ಕೊರ್ದು ಆ ದೀಪ ಬತ್ತೇನ ಅವು ತೆಕ್ಕಂದಿಲ್ಲ ಕೈಕ ಉದಿಪು ಬರಡು ಐಕೆ ಎಣ್ಣೆ ಮೇಪುನಂಚಿನ ಕೆಲಸ ನಮ್ಮ ಮಲ್ಪಗ ಅವಧೂತ ಚಿಂತನ ಗುರುದೇವದತ್ತು ಪಾತ್ರ ಬಂಡ ಈ ಒಂದು ಯಕ್ಷರಕ್ಷ ಪ್ರಶಸ್ತಿಗೆ 50,000 ತುಂಬ 1 ಲಕ್ಷ ರೂಪಾಯಿದಲ್ಲಿ ಕೊರಂತಾರೆ 50,000 ಅಂಡಿ ಬಡಿದಿ ಬೊರ್ಚಿ ಬಂಡಲಕ್ಕೆ ಏನಾರು ಬಾಲಣ್ಣೀರು ದುಡ್ಡು ಬಾತೊಂದು ಪೋಪಾಡ್ತೋ ಜೋಡು ಇಲ್ಲಾಡಿ ನೆಟ್ಟದಲ್ಲ ಹೊರಿತದೆ ಇಜ್ಜಿ ನೆಟ್ಟು ಒರಿಯುನದ ಆಲೆಜ್ ಆಂಡ ಇಲ್ಲಾಡಿ ಎಂಕ್ಲಿಲ್ಲ ಅಂಚಾನೆ ಇತ್ತೆ ಕಾಪುಜೇರು ಆಟ ಬರ್ವೀರಿಂದ ಒಂದು ವಿಶ್ವಾಸ ಒಪ್ಕೊಂಡು ಸಂಘಟನೆ ಬಂಡ ಅಂಚಾನೆ ಅವು ಕೆಲವು ಸರಿ ದುಂಬು ಎಂಗ್ಲು ರಾತ್ರಿ ಬೋಂದೆ ಇಜ್ಜಾಣ ರಾತ್ರಿದ ಪ್ರದರ್ಶನ ಕಾಂಡೆ ಬೋಂತೀನಿ ಇಲ್ಲಾಡಿ ಹೆಂಗೆ ಇಲ್ಲದಕ್ಲ ಸಹಕಾರ ಇಜ್ಜಂದೆ ಇಂಚಿನ ಒಂಜಿ ಕೆಲಸ ಮಲ್ಪರೆ ಸಾಧ್ಯನೇ ಇಜ್ಜಿ ಇಲ್ಲದಕ್ಲಿಗೆ ಏಪಲ ಋಣಿಯಾದಪ್ಪು ಎಂಕಲು ಕಾರ್ಯಕ್ರಮದ ದುಂಬು ಬೋಂದು ಯಾನ ನಾಗರಾಜ್ ಅಣ್ಣಲ್ಲರು ಹೊಸ ಹಿಡ್ದು ನಾಗರಾಜ್ ಶೆಟ್ರಾರು ಕುಲ್ಮಲ್ ಪಡೆದು ಸಮಯ ಸಂದರ್ಭ ರಡ್ಡೆನು ತುದು ದುಂಪೊಲೆ ಬಂಡಿರಿ ಯಾನು ವಾಮನಣ್ಣೆಲ್ಲ ಮೊದಲ ರತ್ನಾಕರ್ ಶೆಟ್ರು ವೀರರೆಡ್ಡಿ ಪಾತ್ರ ವೇದಿಕೆಯಲ್ಲಿ ಉಪಸ್ಥಿತರು ಎಲ್ಲ ಯಕ್ಷಗಾನ ಪೋಷಕರೇ ಅಭಿಮಾನಿಗಳೇ ಹಾಗೂ ಇಲ್ಲಿಯ ಸಭಾಂಗಣದಲ್ಲಿರುವ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳೇ, ಬಾಲಕೃಷ್ಣ ಶೆಟ್ಟಿಯವರು ಸುಮಾರು 17-18 ವರ್ಷಗಳಿಂದ ನಿರಂತರ ಊರಿನ ವಿವಿಧ ಯಕ್ಷಗಾನ ತಂಡಗಳನ್ನು ಮುಂಬೈಗೆ ಕರೆಸಿ ಇಲ್ಲಿಯ ಯಕ್ಷಗಾನ ರಸಿಕರಿಗೆ ಒಂದು ಯಕ್ಷಗಾನದ ಒಂದು ಅಭಿರುಚಿಯನ್ನು ಅಜಕ್ಕರ್ ಬಾಲಕೃಷ್ಣ ಶೆಟ್ಟಿಯವರು ಯಕ್ಷಗಾನದ ಉಳಿವಿಗಾಗಿ ಎಷ್ಟು ಶ್ರಮ ವಹಿಸಿ ಎಷ್ಟು ಹೋರಾಟ ಮಾಡ್ತಂದರೆ ಅದು ಅವರಿಗೆ ಗೊತ್ತು. ಆದರೆ ಮುಂಬಯಿಯ ರಸಿಕರಿಗೆ ಇಂಥ ಒಂದು ಅವಕಾಶವನ್ನು ಪಡೆಯುವಂಥ ಭಾಗ್ಯ ಇಲ್ಲ ಅಂತ ಈ ಒಂದು ಪ್ರೇಕ್ಷಕರ ಕೊರತೆಯನ್ನು ನೋಡಿ ನನಗೆ ತುಂಬ ಬೇಸರ ಆಗ್ತದೆ. ಆದರೆ ಇದಕ್ಕೆ ಕಾರಣ ಅಂದರೆ ಇವತ್ತು ಚುನಾವಣೆಯ ಪ್ರಚಾರದ ಕೊನೆಯ ದಿವಸವಾದ್ದರಿಂದ ಹೆಚ್ಚಿನವರು ಅತ್ತಗಳಿದ್ದಾರೆ. ಯಾಕೆಂದರೆ ಇವತ್ತು ಬಾಲಕೃಷ್ಣ ಶೆಟ್ಟಿಯವರು ಯಕ್ಷಗಾನವನ್ನು ಉಳಿಸಲು ರಕ್ಷಣೆಗಾಗಿ ಹೋರಾಡುತ್ತಿದ್ದರೆ ಅಲ್ಲಿ ನಮ್ಮ ಪ್ರಧಾನಿ ಮೋದಿಯವರು ದೇಶದ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಹೋರಾಡುತ್ತಾರೆ. ಆದರೆ ಹೆಚ್ಚಿನವರು ಇವತ್ತು ಚುನಾವಣೆ ಕಾರ್ಯದಲ್ಲಿ ಇರುವುದರಿಂದ ಇಲ್ಲಿ ಬರಲಿ. ಆದರೆ 6 ಗಂಟೆ ನಂತರ ಈ ಸಭಾಂಗಣ ತುಂಬಿ ತುಳುಕಿದವಳು ಏನು ಸಂದೇಹ ಇಲ್ಲ ಅಂತ ಕಾಣುತ್ತದೆ. ಯಾಕೆಂದರೆ 6 ಗಂಟೆಗೆ ಪ್ರಚಾರ ಮುಕ್ತಾಯಗೊಳ್ಳುತ್ತದೆ. ನಾನು ಯಕ್ಷಗಾನದ ಬಗ್ಗೆ ವಿಮರ್ಶೆ ಮಾಡೋದಿಲ್ಲ, ಯಾಕೆಂದರೆ ನಾನು ವಿಮರ್ಶೆ ಮಾಡೋದು ಆದರೂ ಯಕ್ಷಗಾನದ ಅಭಿಮಾನ. ಯಾಕೆಂದರೆ ಸುಮಾರು ನೀವು ತಿಳಿದಿರ್ಬೋದು 25-30 ವರ್ಷಗಳಲ್ಲಿ ಮುಂಬೈ ನಗರದಲ್ಲಿ ಷಣ್ಮುಖಾನಂದದ ಅಥವಾ ಸುಂದರಬಾಯಿ ಹಾಲ್ ನಿರಂತರ ಪ್ರತಿ ವರ್ಷ ಊರಿನ ಅನೇಕ ಕಲಾ ದಿಗ್ಗಜರನ್ನು ಕರೆಸಿ ಈ ಮುಂಬೈ ಮಹಾನಗರದಲ್ಲಿ ಯಕ್ಷಗಾನ ಪ್ರದರ್ಶಿಸುತ್ತಿರುವವರು ಸಂಘಟಕರಾದಂಥ ಮೋರ್ನ ಸಂಜಯ್ ಶೆಟ್ಟಿಯವರು ನನ್ನ ಸಹೋದರ ಅಂತ ಹೇಳಲು ನನಗೆ ಹೆಮ್ಮೆ ಪಡ್ತದೆ. ಆ ಸಮಯದ ಯಕ್ಷಗಾನ ಈ ಸಮಯದ ಯಕ್ಷಗಾನ ಆ ಸಮಯದಲ್ಲಿ ಕೆಲವು ವಿಶೇಷ ಕಲಾವಿದರಿದ್ದರು, ಅತಿಥಿ ಕಲಾವಿದರಿದ್ದರು, ಪ್ರಖ್ಯಾತ ಕಲಾವಿದರಿದ್ದರು. ಆದರೆ ಈಗ ಯಕ್ಷಗಾನದಲ್ಲಿ ಯುವಕರು ಮುಂದೆ ಬಂದಿದ್ದಾರೆ, ಮಹಿಳಾ ಮುಂದೆ ಬಂದಿದ್ದಾರೆ. ಆದ್ದರಿಂದ ಯಕ್ಷಗಾನ ಇನ್ನು ಮುಂದೆಯೂ ಬೆಳೆಯುವುದರಲ್ಲಿ ಯಾವುದೇ ಸಂದೇಶವಿಲ್ಲ. ಈ ಒಂದು ಶ್ರಮವನ್ನು ನಮ್ಮ ಬಾಲಕೃಷ್ಣ ಶೆಟ್ಟಿಯವರು ಮಾಡುತ್ತಿದ್ದರೆ ಇದಕ್ಕೆ ನಾವೆಲ್ಲರೂ ಅವರಿಗೆ ಪ್ರೋತ್ಸಾಹ ಕೊಡೋದು ನಮ್ಮ ಕರ್ತವ್ಯ. ಎನ್ನ ಪ್ರೀತಿಪೂರ್ವಕ ನಮಸ್ಕಾರ. ವೇದಿಕೆಡು ಚಂದ್ರಶೇಖರಣ್ಣೆ ಅಂಚನೆ ಮಾತ ಗಣ್ಯರು ಎದುರುಗುದಿನ ಪೂರ ಯಕ್ಷ ಕಲಾಭಿಮಾನಿಲೆಗ್ ಇನಿ ಎನ್ನ ಪ್ರೀತಿಪೂರ್ವಕ ನಮಸ್ಕಾರ.
ಇನಿ ಅಧಿಕಾರ ಬಾಲಕೃಷ್ಣನ್ನೇ ಕರಿನ 17వ ವರ್ಷೋಡ್ ದಿಂಚಿ ಭಾರಿ ಶ್ರಮ ಮಲ್ತದು ಊರ್ದ ನಮ್ಮ ಗಂಡುಗಲೆ ಯಕ್ಷಗಾನನು ಒರಿಪೆರಗಾತ್ರ ಇಡೀ ವರ್ಷ ಪ್ರಯತ್ನ ಮಲ್ತದು ಎಡ್ಡೆಡ್ಡೆ ಕಲಾವಿದರೇನು ಬೊಂಬಾಯಕಂತದ್ದು ನಂಗೆ ಭಾರಿ ಎಡ್ಡ ಪ್ರೋಗ್ರಾಮ್ ಕೊರ್ಪೇರು ಐತ ಪಿರಾವಡು ಏತ ಶ್ರಮ ಮಲ್ಪೇರನ್ ಬಂದಾಗ ಒಂಜಿ 40 ವರ್ಷದ ದುಂಬು ಎಂಕುಲು ಬಂಡ್ ಸಂಘದಕಲು ಒಂಜಿ 32 ಕಲಾವಿದರನ ಕಲೆಗೆ ಗೆಜ್ಜೆ ಕಟ್ಟಂದಿನ ಕಲೆಗೆ ಫಸ್ಟ್ ಟೈಮ್ ಗೆಜ್ಜೆ ಕಟ್ಟದು ಇಡೀ ಈ ಬಂಡ್ ಸಂಘದ ಹಾಲ್ ಫುಲ್ ಇತ್ತು ಆನಿದ ಒಂಜಿ ಪ್ರೋಗ್ರಾಮನ್ನು ಏರಲ್ಲ ಒಂಜಿ 2-3 ಸಾವಿರ ಜನ ಇತ್ತೇರು ಮದಪಂದು ಲೆಕ್ಕ ಒಂಜಿ 32 ಕಲಾವಿದರಿಗೆ ಗೆಜ್ಜೆ ಕಟ್ಟಾದು ಒಂಜಿ ಯಕ್ಷಗಾನ ದೇವಿ ಮಾತ್ಮೆ ಮಲ್ಪಾದೇರು ಅವೇನು ಎಂಕುಲು ಏಪಲ ಮದಪರ ಸತ್ಯಚ್ಚಿ ಅಂಚಿನ ಅಧಿಕಾರ ಬಾಲಕೃಷ್ಣನ್ನೇ 17వ ವರ್ಷದಿಂದ ಮಲ್ಪನ ಶ್ರಮಕ್ಕೂ ಯಾನ್ ಪನ್ಪಿನಿಂದಾಂಡ ನಮ್ಮ ಕರ್ನಾಟಕ ಸರ್ಕಾರದ್ದು ಕಲೆಕ್ಕೆ ದಿಕ್ಕನಂಚಿನ ಒಂಜಿ ರಾಜ್ಯೋತ್ಸವ ಪ್ರಶಸ್ತಿಲ ಬಾಲಕೃಷ್ಣನ ಕೋರ್ನಲ್ಲಿ ತಪ್ಪ ಒಂದೊಂದು ಯಾಪ ಇನಿ ನಮ್ಮ ಹೆಣ್ಮ ಇಜ್ಜಿ ಯಕ್ಷಗಾನಕ್ಕೆ ದನ ಇಂದಿಜ್ಜಿ ಫ್ಯೂಚರ್ ಇಜ್ಜಿ ಇದು ವರ್ಷ ಪ್ರತಿ ವರ್ಷಲ ಎಡ್ಡೆ ಪ್ರೋಗ್ರಾಮ್ ಈ ಸಂಗಡ ನೆಟ್ಟಾಡೆ ಹತ್ರ ಮಹಾರಾಷ್ಟ್ರದ ಬಾಗೋಡ ಆಪಣಂದಾಂಡಲ ಇತ್ತೆಲ್ಲ ಯಕ್ಷಗಾನ ಕೊರ್ಪಿಂಚಿನ ಸಪೋರ್ಟು ಮಾತೆರ್ಲ ಕೊರ್ಪೇರು ನನ್ನಲ ಮಸ್ತ್ ವರ್ಷ ಮುಟ್ಟ ಈ ಯಕ್ಷಗಾನ ಕಲೆ ಒರಿಯಾಡು ಅಧಿಕಾರ ಬಾಲಕೃಷ್ಣನಾಗ ಇಂಚೇನೆ ನನ್ನಲ ಮಸ್ತ್ ವರ್ಷ ಇಂಚೇನೆ ಮಾತ ಕಲಾವಿದರೇನು ಕಂತದು ನಮಕ್ ಮನೋರಂಜನೆ ಮಲ್ಪಡು ಯಕ್ಷಗಾನ ಕಲೆ ಯಕ್ಷಗಾನ ಒರಿದು ಉಪ್ಪಡು ಇಂದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಅನುಗ್ರಹ ಮಲ್ಪಡನ್ ಬಂದು ಎನ್ನ 2 ಪಾತ್ರೆ ಮುಗಿ
ವೇದಿಕೆಗೆ ಆತ್ಮೀಯ ಸ್ವಾಗತ ಮತ್ತು ಗೌರವ ಮತ್ತೊಂದು. ಅಂತಾರಾಷ್ಟ್ರೀಯ ಮಟ್ಟದ ಜಾಗತಿಕ ಬಂಟದ ಸಮ್ಮೇಳನ ಮಲ್ತೇರು ಐಡ್ಲ ವಿಶೇಷ ಪನ್ನಗ ನೂದು ಸಮಾಜದ ಬಂಟೆರೆಗೆ ನೂದು ಇಲ್ಲು ಮಲ್ಪನಂಚಿನ ವಿಶೇಷ ಪ್ರಯತ್ನೋಡು ಸುಮಾರು ಎಲ್ಪ ಇಲ್ಲದ ಐವ ಇಲ್ಲದ ಬೇಲೆಯಾದ ಎಲ್ಪ ಇಲ್ಲದ ಪಂಚಾಂಗದೊಟ್ಟುಗಾದ ನೂದು ಇಲ್ಲದಲ್ಲ ಪ್ರಗತಿಗೆ ಪ್ರತಿಯೊರಿಯಗಳ ಫಲಾನುಭವಿಗಳಿಗಾಯ್ತ ಹಕ್ಕುಪತ್ರನು ಕೊಡ್ತೀರ ಬಂದ್ರೆ ಭಾರಿ ಸಂತೋಷ. ಒಂಜಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ವಿಶೇಷವಾದ ಕೊಡುಗೆ ಕೊರನೆಂಚಿನ ಐಕಳ ಹರೀಶ್ ಶೆಟ್ರೆ ನಮ್ಮ ಇನ್ನಿತ ವೇದಿಕೆದ ಬೆನ್ನರಿ ಯಾನು ಅಧಿಕಾರ ಬಾಲಕೃಷ್ಣ ಶೆಟ್ಟಡ ಗೌರವ ಮಲ್ಪಡ ಬಂದು ವಿನಂತಿ ಮಲ್ಪುವೆ. ಇನಿ ಬಾರಿ ಅಗತ್ಯದ ಒಂಜಿ ಕಾರ್ಯ ನಿರ್ಧಾರ ಮೇರ್ನ ಪ್ರೀತಿದ ಲೆಪ್ಪು ಓಕೆ ಎನ್ನದು ಬರ್ತದೆ ಒಂದೇ ಹೊರತು ನಮ್ಮೊಟ್ಟಿಗಿತ್ತದೆ ಸಹಕಾರ ಮಟ್ಟಕ್ಕೆ ಹರೀಶನಾಗ ಆತ್ಮೀಯ ಸ್ವಾಗತ ಮತ್ತೋದಲ್ಲ. ಒಂಜಿ 2 ನಿಮಿಷದ ಶುಭಾಶಯದ ಪರವನ್ನು ಪಂದ್ಯ ವಿನಂತಿ ಮಲ್ಪ ಹರೀಶನ್ ಲೆತ್ತದ ಮುಂಬೈದ ತುಳು ಕನ್ನಡಿಗರು ನನಗೆ ಉರ್ಲದ ಒಂಜಿ ಕಾರ್ಯಕ್ರಮ ತೂಪಿನಂಚಿನ ಒಂಜಿ ಅವಕಾಶ ಮಲ್ತುಕೊರೊಂದುಲ್ಲೆ ಪ್ರತಿ ವರ್ಷಲ ನಾನು ಪ್ರತಿ ವರ್ಷಲ ಆ ಕಾರ್ಯಕ್ರಮ ಭಾಗವಹಿಸೋದಿಲ್ಲೆ ಭಾರಿ ಸಂತೋಷ. ಊರ್ದ ಎಡ್ಡೆ ಕಲಾವಿದರು ಮುಂಬೈ ಬರ್ತದೆ ಮುಂಬೈದ ಕಲೆಯಲ್ಲ ಒಂಜಿ ಆಯ್ತ ಊರ್ದ ಒಂಜಿ ಕಲೆತ್ತ ರುಚಿನ ಧ್ವಜ ಒಂದುಲ್ಲೇರು ಇನ್ನು 2 ಜೋಕುಲು ನಮ್ಮ ಭಾರಿ ಪೊರ್ಲದ ನೃತ್ಯ ಮಲ್ತೇರು. ಅಕಲ್ನೆ ಬೇರೆ ಅಕಲ ಬಗ್ಗೆ ನಮ್ಮ ಅಶೋಕನ್ಯ ಪಂಡೇರು ಯಾನು ಸಮಾರೋಹ ಭಾಗವಹಿಸೋಡುತ್ತೆ ನಿಂಗಂತೆ ಕೆಲಸ ಹತ್ರ ಪೋಂದುಲ್ಲೆ ನಮ್ಮ ಬಿಲ್ಲವಾದ ಅಧ್ಯಕ್ಷರು ಚಂದ್ರಶೇಖರ್ನಲ್ಲಿರು ಅಂಚೆನೆ ಮಸ್ತ್ ಜನ ಗಣ್ಯರುಲ್ಲೇರು ಸಮಾರೋಹ ಹೋಗು ಬೊಟ್ನಾದ ಜನಲ್ಲಿರು ಬಾಲನ್ನ ದೇವರೆಡ್ಡ ಅವ್ರು ಮಾತಾಡಗಳ ನಮ್ಮ ತುಳು ಕನ್ನಡಿಗರು ಇಂಚೆನೆ ಪುರ್ಲದ ಕಾರ್ಯಕ್ರಮ ತೂಪಿನಲ್ಕ ಊರ್ದಾಗಲಿ ಲೆಪ್ಪನಲ್ಕ ದೇವರ ಅನುಗ್ರಹ ಮಲ್ಪಡ್ಬಂಡು ದೇವರ ಪಾತ್ರ ಮಾತೇರ್ಲ ಪುಗರೊಂದುಂಡೆ ಅರಸರು ಚಾಮುಂಡರಾಯರಿಗೆ ಜಯಾವಳಿ ಪಂಪಿನ ಜಯಘೋಷ ವಿದ್ಯಾವಂತರು ಗುಣವಂತರು ಪರಾಕ್ರಮರು ಸೇವಂಚನ ಈ ಸಭೆಯ ಪ್ರಧಾನಗ ಮನಸ್ಸಿಗೆ ಭಾರಿ ಸಂತೋಷ. ವರ್ತಮಾನ ಕಾಲೋಡು ಶ್ರವಣ ಬೆಳಗಳ ಮುಲ್ಪದ ಅರಸವಾದ ಎಟ್ಟೆಂದರೆ ಅದು ಎಟ್ಟೆ ರೀತಿ ಎಟ್ಟೆ ಆಳ್ವಿಕೆ ಮತ್ತೊಂದು ಬತ್ತ ನೀಡಿದವ ಎಲ್ಲ ಊರದ ಪ್ರಜೆಗಳು ಮಾತಿರಲ್ಲ ಅರಸರು ದೇವೆಲ್ಲ ಲೆಕ್ಕಂದನ ನರಮಾನಿ ಪಡೆದು ಭಕ್ತ ಬಾಯಿಡು ಮುಕ್ತ ಲೆಕ್ಕಂದನ ಸತ್ಯ ಪಾತೆರ ನಿತ್ಯಲ ಪುಗರೊಂದುಳ್ಳಿ ಅಕ್ಲೆನ ಪುಗರ್ತದ ಪಾತೆರನ ಕೇಂದ್ರನಾಗ ಮನಸ್ಸಿನ ಭಾರಿ ಸಂತೋಷ ಆಗುಂಡು. ಗಂಧದ ರಾಜಮಲ್ಲೆರನ ಸಾಮಂತೆಯಾದ ಅಕ್ಲು ಮಲ್ತಿನ ಕೀರ್ತಿ ವಿಶೇಷದಾದ ಉಂಟು ಐದು ಆ ರೀತಿದ ಗುಂದು ಕೊರೆತಲ ಬರಂದ ಲೆಕ್ಕಯಾದ ನಡೆತೊಂದುಳ್ಳೆ ಪಂಪಿನ ಸಮಾಧಾನ ಎಂಗಿದ್ದನಲ್ಲ ಎನ್ನ ಅಪ್ಪೆಗಾಯಿನಂತಿರೋದಿಗೆ ಆಚರ ಪೂರೈಸಾರ ಅವು ఇప్పుడు ಅವು ಬಹುದನ ಪುರಷ್ಟು ಅಡೆಮುಟ್ಟ ಎನ್ನಪ್ಪೆನ ಆಚರಣೆ ಪೂರೈಸರ ಬೋಡಾದಲ್ಲಿ ತಂದು ಕೊಂಡ ಅಲ್ಪ ಬಾಹುಬಲಿನ ಮೂರ್ತಿನ ತುವೇರನಂಕ ಅನುಕೂಲ ಕಾರಣ ಕುಕ್ಕುಟ ಸಂಪೂರ್ಣ ರಕ್ಷಣೆ ಪುನಗ ಐತ ಅಡೆ ತಡೆನು
ಸೈಸೊಂದು ಓಯರ ತುಯರ ನಂಗೆ ಅನುಕೂಲ ಆಯ್ತು ಓಡ್ತದೆ ಪಿರ ಬರಡಾದು ಬರ್ತದೆ ದಾದ ಮಲ್ಕೊಂಡು ಅಪ್ಪನ ಆಶೆನ ಮಗೆ ಆಗಿನಂಚಿನ ಯಾನ್ ನಿರ್ವಹಿಸೋಡಾಯಿನವು ಕರ್ತವ್ಯ ಅಂಚಂದು ತೂಂದ ಇಪ್ಪುನಂಚಿನ ಅಪ್ಪನ ಎಂಚ ಸಮಾಧಾನ ಮಾಡ್ಪಾಡು ಎಂಚಾರಿಗೆ ತೊಜಿಪಾವಡು ಇಂಚನೆ ಆಲೋಚನೆ ಮಾಡ್ಕೊಂಡು ಇಪ್ಪುನಾಗ ಅಂದು ಓಲೋ ಇಪ್ಪುನ ಮೂರ್ತಿನ ಓಲೋ ಇಪ್ಪುನ ಎಂಕುಳು ಹೋದು ತೂಪುನ ಅನಿವಾರ್ಯತೆ ಅಗತ್ಯದಾದ ನಮ್ಮ ಈ ಶ್ರವಣ ಬೆಳಗೊಳಡೆ ಅಂಚಿನ ಮಾತ್ರವಾಯಿನಂಚಿನ ಒಂದು ಮೂರ್ತಿನ ಕೆತ್ತನೆ ಮಾಡ್ತದೆ ಸ್ಥಾಪನೆ ಮಾಡ್ತದೆ ಪ್ರತಿಷ್ಠೆ ಮಾಡ್ತಿಂದ ಎನ್ನ ಅಪ್ಪೆಗಳ ತೂವಳಿ ಎಂಕ್ಲೆಗಳ ತೂವಳಿ ಊರದ ಪ್ರಜೆಗಳ ತೂವಳಿ ಇಂಚ ಒಂದು ನಿರ್ಧಾರನು ಯಾನು ಮಲ್ತೊಂಡೆ ಆಡ ಅಂಚಿತ್ರ ಮಹಾಮೂರ್ತಿನು ಬಾಹುಬಲಿ ಮೂರ್ತಿನು ಕೆತ್ತುನಂಚಿನ ಚತುರಮತಿ ಶಿಲ್ಪಿ ಓಳುಳ್ಳಿ ನಮ್ಮ ಊರುಡಂತೂ ಇಚ್ಚಿ ಓಳುಳ್ಳೇರು ಇಂಚ ಹಿರಿಯ ಕ್ರೀಡಾ ಮಂತ್ರಿಗಳ ಎನ್ನಾಗ ಅತು ಪೂರ ಸೂಚನೆ ಕೊಡಿ ಅಂಚಿತ್ರ ಚಾಕ ಚಕ್ಯತೆ ಇಪ್ಪುಣಂಚಿನ ಶಿಲ್ಪಿ ಚತುರಮತಿ ಇತ್ತಿನ ಶಿಲ್ಪಿ ಇತ್ತಂಡ ತುಳುನಾಡು ಉಳ್ಳಿ ಶಂಭು ಕಲ್ಕುಡಿಯ ಕೊಂಡ್ಪುಣಂಚಿನ ಶಿಲ್ಪಿ ಅಂದು ಅಂಚಿತ್ತಿನ ಮಹಾಶಿಲ್ಪಿನೇ ಎಪ್ಪಡಾವಳು ಅಂಚಿನ ಮಹಾಮೂರ್ತಿನ ಕೆತ್ತನೆ ಮಂತ್ರ ಸಾಯಂಕಾಲ ಅಜೆಕಾರು ಕಲಾಭಿಮಾನಿ ಬಳಗದ ಸರಣಿ ಯಕ್ಷಗಾನ ತಾಳಮದ್ದಳೆ ಸಮಾರೋಪ ಸಮಾರಂಭ ಯಕ್ಷರಕ್ಷಾ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ಅಜೆಕಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಶಿವರಾಮ್ ಜಿ ಶೆಟ್ಟಿ ವಹಿಸಿದರು. ಮೀರಾ ಡಹಾಣು ಬಣ್ಸ್ನ ಗೌರವ ಕಾರ್ಯಾಧ್ಯಕ್ಷ ಡಾಕ್ಟರ್ ವಿರಾರ್ ಶಂಕರ್ ಶೆಟ್ಟಿ ಅವರಿಗೆ ಯಕ್ಷರಕ್ಷಾ ಪ್ರಶಸ್ತಿಯನ್ನು ನೀಡಿ ಸತ್ಕರಿಸಲಾಯಿತು. ನಾಮಾಂಕಿತ ಯಕ್ಷಗಾನ ಅರ್ಥಧಾರಿ ಹರೀಶ್ ಭಟ್ ಬೊಳಂತಿ ಮೊಗರು ಅವರಿಗೆ ಯಕ್ಷರಕ್ಷಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಲಾಸಾರಥಿ ಬಿರುದಾಂಕಿತ ನಗರದ ಕಲಾ ಸಂಘಟಕ ಕರ್ನೂರು ಮೋಹನ್ ರೈ ಅವರಿಗೆ ಶ್ರೀಮಾತಾ ಯಕ್ಷರಕ್ಷಾ ಪ್ರಶಸ್ತಿ ನೀಡಿ ಸತ್ಕರಿಸಲಾಯಿತು. ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗೈದ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿ ಡಾಕ್ಟರ್ ಸುನೀತಾ ಎಂ ಶೆಟ್ಟಿ, ನಾಟಕ ರಂಗದಲ್ಲಿ ಸಾಧನೆಗೈದ ಲೇಖಕ, ನಿರ್ದೇಶಕ, ನಟ ಉಮೇಶ್ ಶೆಟ್ಟಿ, ನಾಟಕ ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆಗೈದ ನಟಿ ಜೂಲಿಯಲ್ ಪೆರೇರಾ, ಯಕ್ಷಗಾನ ಕಲಾವಿದ ಮಾನಾಡಿಗುತ್ತು ಸದಾನಂದ ಶೆಟ್ಟಿ, ಯಕ್ಷಗಾನ ನಾಟ್ಯಗುರು ರಮೇಶ್ ಶೆಟ್ಟಿ ಬಾಯಾರು, ಕಟೀಲು ಮೇಳದ ಯಕ್ಷಗಾನ ಕಲಾವಿದ ಸಂತೋಷ್ ಕುಮಾರ್ ಮಾನ್ಯ ಹಾಗೂ ಬಡಗುತಿಟ್ಟಿನ ಯಕ್ಷಗಾನ ಯುವ ಕಲಾವಿದೆ ಕುಮಾರಿ ಚೈತ್ರಾ ಶೆಟ್ಟಿ, ಪತ್ರಿಕಾ ರಂಗದಲ್ಲಿ ಸಾಧನೆಗೈದ ಕರ್ನಾಟಕ ಮಲ್ಲದ ಪತ್ರಕರ್ತ, ಕ್ರೀಡಾ ಅಂಕಣಕಾರ ನವೀನ್ ಕೆ ಇನ್ನ ಇವರಿಗೆಲ್ಲ ಈ ಬಾರಿಯ ಯಕ್ಷರಕ್ಷಾ ಸಾಧಕ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಗೌರವಾನ್ವಿತ ಅತಿಥಿ ಕಚ್ಚೂರು ನಾಗೇಶ್ವರ ದೇವಸ್ಥಾನದ ಆಡಳಿತ ಮತ್ತು ಸೇವಾ ಟ್ರಸ್ಟ್ ಬಾರ್ಕೂರು ಇದರ ಅಧ್ಯಕ್ಷ ಕಡಂದಲೆ ಸುರೇಶ್ ಶೆಟ್ಟಿ ಉಪಸ್ಥಿತರಿದ್ದರು. ಬಾಂಬೆ ಬಂಡ್ಸ್ ಅಸೋಸಿಯೇಷನ್ನ ಗೌರವ ಪ್ರಧಾನ ಕಾರ್ಯದರ್ಶಿ ಸಿಎ ಸುರೇಂದ್ರ ಶೆಟ್ಟಿ, ತುಳುಕೂಟ ಪುಣೆ ಅಧ್ಯಕ್ಷ ಮೋಹನ್ ಶೆಟ್ಟಿ, ಬಂಟರ ಸಂಘ ಮುಂಬೈ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ರಂಜನಿ ಸುಧಾಕರ್ ಹೆಗಡೆ, ಮುಂಬೈ ಬಂಟರ ಸಂಘದ ಮಹಿಳಾ ವಿಭಾಗದ ಉಪ ಕಾರ್ಯಾಧ್ಯಕ್ಷೆ ಉಮಾಕೃಷ್ಣ ಶೆಟ್ಟಿ ಉಪಸ್ಥಿತರಿದ್ದರು. ಸಮಾರಂಭದ ವೇದಿಕೆಯಲ್ಲಿ ಮೀರಾ ಡಹಾಣು ಬಂಡ್ಸ್ ನಾಯ್ಗಾಂವ್ ವಿರಾರ್ ವಲಯದ ಕಾರ್ಯಾಧ್ಯಕ್ಷ ಅಶೋಕ್ ಶೆಟ್ಟಿ, ರೌನಕ್ ಕಿಚನ್ ಎಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ ಶಂಕರ್ ಎಂ ಶೆಟ್ಟಿ, ರಚಕ ಸಂಘ ಮೀರಾ ರೋಡ್ ವಿರಾರ್ ಮಾಜಿ ಕಾರ್ಯಾಧ್ಯಕ್ಷ ದೇವೇಂದ್ರ ಬುನ್ನನ್, ಪಿಂಪ್ರಿ ಚಿಂಚ್ವಾಡ್ ಬಂಡ್ಸ್ ಸಂಘ ಪುಣೆ ಮಾಜಿ ಅಧ್ಯಕ್ಷ ವಿಶ್ವನಾಥ್ ಶೆಟ್ಟಿ ಪುಣೆ ಉಪಸ್ಥಿತರಿದ್ದರು. 2019 ಯಕ್ಷರಕ್ಷಾ ಪ್ರಶಸ್ತಿಯನ್ನು ಬೊಳಂತಿ ಮೊಗರು ಹರೀಶ್ ಭಟ್ ಸ್ವೀಕರಿಸಿದರು. ಕಲಾಭಿಮಾನಿ ಭಿನ್ನರೆ ವೇದಿಕೆ ಡಿಪ್ಪುನ ಗಣ್ಯರೇ, ಎನ್ನ ಆತ್ಮೀಯ ಮಿತ್ರ ವರ್ಗದಗಲೇ ಪ್ರಥಮವಾದ ನಿಖಿಲಿಗೆ ಮಾತ್ರೆಗಳ ಅಜಕ್ಕಾರ ಕಲಾಭಿಮಾನಿ ಬಳಗದ ಪರವಾದ ಉಡಲ್ ದಿಂಗಿನ ಸನ್ಮೇಳ ಸಮಾರೋಪ ಸಮಾರಂಭದ ಅಧ್ಯಕ್ಷರೇ, ಎನ್ನ ಆತ್ಮೀಯರೇ, ಅಂಜನೆ ಹಿತೇಶಿದೆ. ಇನ್ನಿತ್ತ ಯಕ್ಷರಕ್ಷಾ ಪ್ರಶಸ್ತಿ ಸ್ವೀಕಾರ ಮಲ್ಪರಪ್ಪನ ಡಾಕ್ಟರ್ ಶಂಕರ್ ಶೆಟ್ರೆ, ಹರೀಶ್ ಭಟ್ರೆ, ಕಾರ್ನೂರು ಮೋಹನ್ ರೈ, ಡಾಕ್ಟರ್ ಸುನೀತಾ ಶೆಟ್ಟಿ, ಅಂಜನೆ ಇನ್ನಿತ್ತ ಮಾತ ಗಣ್ಯಾತಿ ಗಣ್ಯರೇ, ಹಿರಿಯ ಕಿರಿಯ ಸನ್ಮಾನಿತ ಕಲಾವಿದರು, ಕರೀನ 17 ವರ್ಷಡು ಕಲಾ ಮಾತಿನ ಆಶೀರ್ವಾದಗಳು, ನಿಖಲ್ನ ಮಾತ ಪ್ರೀತಿದ ಸಹಕಾರಗಳು, ಈ ಮಹಾನಗರದ ಯಕ್ಷಗಾನದ ಕಿಂಚಿತ್ ಸೇವಾ ಮಲ್ಪನ ಭಾಗ್ಯ ತಿಕ್ಕಿಂಡು ಪನಿಯರ ಸಂತೋಷವನ್ನು ಯಕ್ಷರಕ್ಷಾ ಪ್ರಶಸ್ತಿದ ಮುಖೇನ ಕಲಾವಿದರಿಗೆ ನಗದು ಪುರಸ್ಕಾರ ಕೊರದು ಅಕ್ಲನ ಸಂಸಾರದ ಕಿಂಚಿತ್ ಉಪಕಾರ ಮಲ್ಪನ ಕಲಾ ಪೋಷಕರು ಎಂಕ್ ಸಹಕಾರ ಕೊರಿಯರು ಕರೀನ 10 ವರ್ಷ ಹೊಡೆದು ಈ ಪ್ರಶಸ್ತಿದ ಮುಖೇನ ಹೆಚ್ಚು ಕಮ್ಮಿ 20 ಲಕ್ಷ ನಗದು ಪುರಸ್ಕಾರನು
ಕೊರಿಯರ ಸಾಕಾರಾಂಡು ಆಕಾರಾಂಡು ಪಂಡ ಕಲಾಮಾತನ ಕೃಪೆ ಬಾಲ್ಯೋಡು ಎಂಕಿ ರಂಗದ ಮಿತ್ತು ಇತ್ತಿನ ಆಸಕ್ತಿ ಈ ಮುಂಬೈಡು ವಿಶೇಷ ಪ್ರೋತ್ಸಾಹ ಕೊಂಡು ಈ ಎನ್ನ ಪ್ರಯತ್ನಕ್ಕೆ ಸಹಕಾರ ಕೊರಿನ ಸಂಘ ಸಂಸ್ಥೆ ಕಲಾ ಪೋಷಕರು ಕಲಾಭಿಮಾನಿಗಳು ಯಾನು ಪ್ರತಿ ಕ್ಷಣದ ಋಣಿಯಾದಿಲ್ಲ. ಆರ್ನ ಊರು ಬೇಲಾಡಿಗೆ ಪಾಡು ಅವಲ್ಲ ಯಕ್ಷಗಾನದ ಸಂಘಟನೆ ದೊಡ್ಡಗೂ ಒಂಜಿ ಪ್ರಧಾನ ಪಾತ್ರ ಮಲ್ಪರೆ ಉಂಟು. ಬಾರಿ ಮಲ್ಲ ಯಕ್ಷಗಾನದ ಅಭಿಮಾನಿನೊಟ್ಟಿಗೂ ಕಲಾವಿದೆ, ಕಲಾ ಪೋಷಕೆ, ಕೊಡುಗೈದಾನಿ, ಸಂಘಟಕೆ, ಸಮಾಜ ಸೇವಕೆ ಶ್ರೀ ಸುರೇಂದ್ರ ಶೆಟ್ಟಿಗೆ ಆತ್ಮೀಯ ಸ್ವಾಗತ ಮಲ್ತದಲ್ಲ. ಅಧಿಕಾರ ಬಾಲಕೃಷ್ಣ ಶೆಟ್ಟಿ ಪುಷ್ಪಗೌರವ ಕೊದ್ದು ಎದುಕೊಳ್ಬೇಕು. ವೇದಿಕೆ ಶ್ರೀ ಮಂಜುನಾಥ್ ಶೆಟ್ಟಿ അങ്ങനെ ಯಕ್ಷಗಾನ ಆಯ್ತರೊಟ್ಟಿಗೂ ಸಿಂಚನಾಪುಡು ಒರಿ ಈತ ಎಲ್ಲಿಯ ಪ್ರಾಯಡು ಯಕ್ಷಗಾನದ ಬಗ್ಗೆ ಕೊರ್ತನಂಚ ವಿಶೇಷ ಕೊಡುಗೆಯನ್ನು ಪರಿಗಣಿಸಾದ ನಮ್ಮ ಇಂಥ ಭಿನ್ನಯಾದ ವೇದಿಕೆ ಆತ್ಮೀಯ ಸ್ವಾಗತ ಮಂಜುನಾಥ್ ಶೆಟ್ಟಿಗೂ. ಅಂಚನೆ ವೇದಿಕೆ ಶ್ರೀ ಅಶೋಕ್ ಕೆ ಶೆಟ್ಟಿ ಕಾರ್ಯಾಧ್ಯಕ್ಷರು ನಾಯಗಾಂವ್ ವಿರಾರ್ ಬಂಟರ ಸಂಘದ ಬಗ್ಗೆ ವಿಶೇಷ ಕಾಳಜಿಯೊಟ್ಟಿಗೂ ಸಾಮಾಜಿಕ ಸಂಘಟನೆಗಳು ಮಲ್ಲ ಕುದರ ಬಂದನ ಆತ್ಮೀಯ ಸ್ವಾಗತ ಅಶೋಕಣ್ಣಗೆ. ಶ್ರೀ ದೇವೇಂದ್ರ ಬುನ್ನನೊಲ್ಲೆರು ಮಾಜಿ ಅಧ್ಯಕ್ಷರು ರಜಕ ಸಂಘ ಒರಿ ಸಂಘದ ಪ್ರಾತಿನಿಧ್ಯದೊಟ್ಟಿಗೂ ಸಾರಥಿಯಾದ ಸಂಘದ ಸಮಾಜದ ಸಂಘಟನೆಗಳು ಮಲ್ಲ ಪಾತ್ರವಹಿಸಿದ ದೇವೇಂದ್ರ ಬುನ್ನರಿಗೆ ಆತ್ಮೀಯ ಸ್ವಾಗತ. ಅಂಚನೆ ಶಂಕರಣ್ಣೊಲ್ಲೆರು ರೋನಕ್ ಕಿಚನ್ ಪರ್ಪುರ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಪಡೆಯ ನೆಂಚಿನ ರೋನಕ್ ಕಿಚನ್ದ CMD ಶಂಕರ್ ಶೆಟ್ಟಿಗೆ ಆತ್ಮೀಯ ಸ್ವಾಗತ. ಸುರೇಶ್ ಭಂಡಾರ್ರೆ ಕಚ್ಚೂರ ನಾಗೇಶ್ವರಿ ದೇವಸ್ಥಾನದ ಆಡಳಿತ ಮೂರ್ತಿಯೇಶ್ವರರು ಈ ನಗರದ ಮಹಾನ್ ಕೊಡುಗೈದಾನಿ ಅಂಚನೆ ವಿಶೇಷವಾಗಿ ನೆಂಚಿನ ಸಂಘಟನೆ ಎಡ್ಡೆ ವಾಗ್ಮಿ ಯಾನು ಸುರೇಶನ್ಗೆ ಆತ್ಮೀಯ ಸ್ವಾಗತ ಮತ್ತೊಂದಲ್ಲೇ ಮೊಕ್ಕ ನಮ್ಮ ಬೆನ್ನೆ ಪೂರ್ಣ ಬೈದ ನೆಂಚಿನ ಎಣ್ಣೆಹೊಳೆ ಮೋಹನಣ್ಣೆ ನಮ್ಮ ದೂರದ ಪುಣೆ ಮಹಾನಗರದ ಬರ್ತನ ಮೋಹನಣ್ಣಗೆ ಆತ್ಮೀಯ ಸ್ವಾಗತನು ಯಾನ ಬಯಸುತ್ತಲೇ. ತುಳುಕೂಟ ಪುಣೆದ ಅಧ್ಯಕ್ಷರು ಮುಂಬೈ ಮಹಾನಗರದ ವಂಚನೆ ಸಾಂಸ್ಕೃತಿಕ ನಗರ ಪುಣೆಡೆ ತುಳುತ್ತ ಒರಿಪದವಲು ಪರಿಮಲ್ಲ ಬುಲೆಚಿನ ಬರ್ತನಂಚನ ಮೋಹನಣ್ಣಗೆ ಆತ್ಮೀಯ ಸ್ವಾಗತ. ವೇದಿಕೆಡೆ ಇನ್ನಿತ ಯಕ್ಷಕಲಾ ಪ್ರಶಸ್ತಿನ ಸ್ವೀಕಾರ ಮಾಡ್ಪಂಚಿನ ಸುಪ್ರಸಿದ್ಧ ಅರ್ಥಧಾರಿ ಭಟ್ ಉಳ್ಳೇರು ಹರೀಶ್ ಭಟ್ರೆ ಬೋಳಂತಿ ಮೊಗರು ಆತ್ಮೀಯ ಸ್ವಾಗತ ಬೋಳಂತಿ ಮೊಗರಿಗೆ. ವೇದಿಕೆದ ಮಹಿಳಾ ಮನ್ನಿರಡ ಶೋಭಿ ಸಾವನಾರೆ ಬಂಟರ ಸಂಘದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶ್ರೀಮತಿ ರಂಜಿನಿ ಸುಧಾಕರ್ ಹೆಗ್ಡೆಗೆ ಆತ್ಮೀಯ ಸ್ವಾಗತ. ಬಂಟರ ಸಂಘದ ಒಂದು ಅವಿಭಾಜ್ಯ ಭಾಗವಾಗಿ ನೆಂಚಿನ ಮಹಿಳಾ ವಿಭಾಗದ ಗುರುಕಾರ್ತಿಯಾದ ವಿಶೇಷವಾಗಿ ನೆಂಚಿನ ಸಂಘಟನೆ ಸೇವೆ ಮಲ್ಪಂಚಿನ ಶ್ರೀಮತಿ ರಂಜನಿ ಸುಧಾಕರ್ ಹೆಗ್ಡೆಗೆ ಆತ್ಮೀಯ ಸ್ವಾಗತ. ಅಂಜನೆ ಉಪ ಕಾರ್ಯಾಧ್ಯಕ್ಷೆ ಶ್ರೀಮತಿ ವಿದ್ಯಾದಾನಿ ವಿಶೇಷವಾಗಿ ನೆಂಚಿನ ಕ್ರಾಂತಿ ಮಂತ್ರಿನಾರೆ ನಮ್ಮ ಬರಿತ ಹೈಯರ್ ಎಜುಕೇಷನ್ ಉಮಾಕೃಷ್ಣ ಶೆಟ್ಟಿ ಕಾಲೇಜಿದ ಮಲ್ಲ ಕೊಡುಗೈದಾನಿ ನಮ್ಮ ಉಪ ಕಾರ್ಯಾಧ್ಯಕ್ಷೆ ಉಮಾಕೃಷ್ಣ ಶೆಟ್ಟಿಗೆ ಸ್ವಾಗತ. ಅಂಚನೆ ಇಡೀ ಮುಂಬೈಗೆ ಹಿರಿಯಕ್ಕ ಪಂಪನ ಪುಗಾರ್ತನೆ ಪಡೆ ನೆಂಚಿನ ಡಾಕ್ಟರ್ ಸುನೀತಾ ಶೆಟ್ಟಿ ಬೊಕ್ಕ ಪ್ರಶಸ್ತಿ ಸ್ವೀಕಾರ ಮಾಡಿಕೊಂಡು ಆತ್ಮೀಯ ಸ್ವಾಗತ ಡಾಕ್ಟರ್ ಸುನೀತಾ ಶೆಟ್ಟಿ. ವೇದಿಕೆದ ಮಾತ ಗಣ್ಯರೊಟ್ಟಿಗೂ ಸೇರ್ತಿನ ಬೆನ್ನೆಗೆ ಪ್ರೀತಿಪೂರ್ವಕ ಸ್ವಾಗತ. ನೇರವಾದ ನಮ್ಮ ಯಕ್ಷರಕ್ಷ ಪ್ರಶಸ್ತಿ ಪ್ರದಾನ ಬರ್ತಾರೆ ಸರಣಿ ತಾಳಮದ್ದಲೆ ಸಮಾರಂಭ ಸಮಾಜ ಸೇವಕ ಬಡವರ ಬಂಧು ಕಲಾಪ್ರೇಮಿ ಕಲಾ ಪೋಷಕ ಡಾಕ್ಟರ್ ಶಂಕರ್ ಬಿ ಶೆಟ್ಟಿ ವಿರಾರ್ ಇವರಿಗೆ ಅರ್ಪಿಸುವ ಕಲಾ ಗೌರವ ಯಕ್ಷರಕ್ಷಾ ಪ್ರಶಸ್ತಿ 2019. ಮಾನ್ಯರೇ, ತವರೂರಿನಲ್ಲಿ ಪ್ರಾಥಮಿಕ ಮತ್ತು ಕಾಲೇಜ್ ಶಿಕ್ಷಣವನ್ನು ಮುಗಿಸಿ 1976ರಲ್ಲಿ ಮುಂಬೈಗೆ ಆಗಮಿಸಿದ ತಾವು ಪ್ರಥಮ ಹೋಟೆಲ್ ಕಾರ್ಮಿಕರಾಗಿ ಕಾಲಾಂತರದಲ್ಲಿ ಬೊಯ್ಸರ್ನಲ್ಲಿ ಕ್ಯಾಂಟೀನ್ ಉದ್ಯಮ ಪ್ರಾರಂಭಿಸಿ ತನ್ನ ಸ್ವಯಂ ಪ್ರಯತ್ನದಿಂದ ವಿರಾರ್ ಸ್ಟೇಷನ್ ಸಮೀಪ ಭವ್ಯ ಹಾಗೂ ಸುಸಜ್ಜಿತ ಹೋಟೆಲ್ ಶ್ರೀಯಾ ಪ್ರಾರಂಭಿಸಿ ತರುವಾಯ ಅನೇಕ ಹೋಟೆಲ್ಗಳ ಮಾಲೀಕರಾಗಿ ನೂರಾರು ಕಾರ್ಮಿಕರ ಕುಟುಂಬಕ್ಕೆ ಆಧಾರ ಸ್ತಂಭವಾದಿರಿ. ವಿರಾರ್ ನಲಸೋಪರ ಕರ್ನಾಟಕ ಅಧ್ಯಕ್ಷರಾಗಿರುವಿರಿ. ರೈಲ್ವೆ ಯಾತ್ರಿಕರ ಸಂಘ ಬೋರಿವಿಲಿ ಇದರ ಗೌರವ ಅಧ್ಯಕ್ಷರಾಗಿ ರೈಲ್ವೆ ಯಾತ್ರಿಕರ ಅನೇಕ ಸಮಸ್ಯೆಗಳನ್ನು ಪರಿಗಣಿಸಿದ ಶ್ರೇಯಸ್ಸು ನಿಮಗಿದೆ. ಕಲಿಯುಗ ವರದ ತಿರುಪತಿ ಬಾಲಾಜಿ ಕಲ್ಯಾಣೋತ್ಸವವನ್ನು ಸತತವಾಗಿ ಏರ್ಪಡಿಸುವಲ್ಲಿ ನಿಮ್ಮ ಕಾರ್ಯ ಪ್ರಧಾನವಾಗಿದೆ. ಕಲಾ ಫ್ರೆಂಡ್ಸ್ ಆಯೋಜಿಸಿದ ಅಚ್ಚುಮೆಚ್ಚಿನ ಕನ್ನಡಿಗ ಪ್ರಶಸ್ತಿ, ಪೀಪಲ್ಸ್ ಆರ್ಟ್ ಸೆಂಟರ್ ಮುಂಬೈ ಇದರ ಛತ್ರಪತಿ ಶಿವಾಜಿ ಮಹಾರಾಜ್ ಪ್ರಶಸ್ತಿ, ಅಮೆರಿಕದ ಇಂಟರ್ನ್ಯಾಷನಲ್ ಮ್ಯಾನ್ ಆಫ್ ಇಯರ್ ಪ್ರಶಸ್ತಿ, ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಬೆಂಗಳೂರು ಡೆವಲಪ್ಮೆಂಟ್ ಗೋಲ್ ಸಂಸ್ಥೆಯ ಗೌರವ ಡಾಕ್ಟರೇಟ್ ಪಡೆದಿರುವಿರಿ. ಅಲ್ಲದೆ 151 ಆರ್ಥಿಕ ನಿಶಕ್ತರಿಗೆ ಆರ್ಥಿಕ ಪಿಂಚಣಿ ಕೊಡುತ್ತಾ ಬಂದಿರುವ ನಿಮಗೆ ಸಮಾಜ ಸೇವೆಯ ಪಟ್ಟ ದೀರ್ಘವಾಗಿದೆ. ಚರಣ ಹಾಗೂ ಮೊಮ್ಮಕ್ಕಳೊಡನೆ ಸುಖ ಸಂಸಾರಿಸುತ್ತಿರುವ ತಮಗೆ ಈ ಪ್ರಶಸ್ತಿಯನ್ನು ಪ್ರದಾನಿಸಲು ಸಂತೋಷವಾಗುತ್ತದೆ. ಅಜಕಾರು ಶ್ರೀ ವಿಷ್ಣುಮೂರ್ತಿ ದೇವರು ನಿಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಕಲಾ ಗೌರವ ಯಕ್ಷರಕ್ಷಾ ಪ್ರಶಸ್ತಿಯನ್ನು ತಮ್ಮ ಮನೆಗೆ ಅರ್ಪಿಸ್ತಾ ಇದ್ದೇವೆ.
ಒಂದು ಮಾತು ಸೇರಿದ ಚಪ್ಪಾಳೆ ಕೊಟ್ಟದು ಡಾಕ್ಟರ್ ವಿರಾರ್ ಶಂಕರ್ ಶೆಟ್ಟರನ್ನ ಯಕ್ಷರಕ್ಷಾ ಪ್ರಶಸ್ತಿನೇ ಗೌರವ ಮಾಡಿದರು. ಧನ್ಯವಾದಗಳು ಶಂಕರಣ್ಣ. ಕರ್ನಾಟಕ ಹಾಲ್ ಇಡೀ ಹಾಲ್ ತುಂಬುದು ಯಕ್ಷಗಾನ ಹೋಗ್ತು. ಟಿಕೆಟ್ ಕೊಡ್ತು, ಟಿಕೆಟ್ಗೆ ತಂದು ಬ್ಲ್ಯಾಕ್ ಟಿಕೆಟ್ಗೆ ತಂದು ಯಕ್ಷಗಾನ ಬರ್ಬೋದು ಯಾನ ಬೋತೆ ನಿಂತದ್ದು ಕೊಡ್ತಡು ಟಿಕೆಟ್ಗೆ ತಂದು ಯಕ್ಷಗಾನ ತುಂಬಿನಾಗಲು ಮನೆ ಕಡಿಮೆ ಆಗ್ತದೆ. ಅಂಚಾದ ಈ ಪ್ರಾಯೋಜಕರಿಗೆ ಇಂಚಿನ ಮತ್ತು ಕಲಾ ಪೋಷಕರೇನು ಅತಿಥಿ ಆದಲ್ಲಿ ಇರ್ತದೆ ಆಗಲೇ ಸನ್ಮಾನ ಮಾಡ್ತದೆ ಒಂದು ರೀತಿಯ ಧನರಾಶಿ ಮಾಡ್ಕೊಡೋಣ. ನಿಜವಾದ ಈ ಯಕ್ಷಗಾನ ಅವನಪುರ ಒಳ್ಳೆ ಕಾರ್ಯಕ್ರಮ ಮನೋರಂಜನೆ ಕಾರ್ಯಕ್ರಮ ಅವನಪುರಾಗ ಈ ಸಭಾ ಕಾರ್ಯಕ್ರಮ ಬಂದಾಗ ಪ್ರೇಕ್ಷಕರ ಒಂದು ರೀತಿಯ ಮೂಡ ಹಾಲ ಅವನು ಆ ಘಟ ಒಯ್ಪುರಾಗನೆ ಅರೆ ಮಾರ ಮಗನ ಇಂಚಿನ ಕರ್ಮ ಸಾವು ಇದಾವು ಅವ್ನು ತಪ್ಪ ತಪ್ಪತ್ತವು ಒಂದೇ ಉಪ್ರಾಗ ಅಂಜಾಪು ಅಂಡ ಮೊದಲಿಗೆ ನಮ್ಮ ಈ ಕಾರ್ಯಕ್ರಮ ಮಲ್ಪುರ ಪ್ರಸ್ತುತ ಪಡಿಸೋದಾಗಲಿಗೆ ಬೋರ್ಡ್ ಏನೋ ದುಡ್ಡು ಹತ್ತವು ಲಾಭ ಈಗ ಹೋಲಗಳು ಬಾಡ ಬರೋದು ಆಗಲೇ ಕಲಾವಿದರಿಗೆ ಸಂಬಳ ಬರೋದು ತೆಕ್ಕೂರ ಕಾಸು ಒಂದು ಬರ್ಬೇಕು ಅದಕ್ಕೋಸ್ಕರ ನಿಜವಾದ ಅಂತ ಯಾರು ಎಕರೆ ಅವನ್ನಿರ್ತಾರೆ ಎಕರೆ ಐಕ್ಲೇದಿಂದ ಒಂದು ಎಕರೆ ಬರ್ತದೆ ಕಲಾ ಪೋಷಕರು ಬರ್ತದೆ ಈ ಮತ್ತು ಒಂದೇ ಕೊರ್ನೆಟ್ ಈ ಕಾರ್ಯಕ್ರಮ ನೋಡಪ್ಪ ಅಂಚೆ ನಿಗುಲು ಕಲಾ ಪ್ರೇಕ್ಷಕರ ಬರ್ತಿರಗಳು ಈ ಒಂದು ಸಮಯ ಕೊಡ್ತು ಆ ತಾಳ್ಮೆ ಶಕ್ತಿ ಕೊಡ್ದು ನಿಗುಲು ಆ ಸಾಗರ ಬರ್ಬತ್ತೆ ಯಾಕೆ ನಿಜವಾದ ನಿಗಲಿನ ಅಭಿನಂದನೆ ಮಾಡ್ಬೇಕು ಎಂದು ಪಡೆದು ಪಾರ್ಟಿ ಮಾಡ್ತಾರೆ. ಪಾರ್ಟಿ ಬಿಲ್ಲಿಗೆ ಅನ್ನಕ ಮಾತ ಉದಯ ಬರೀ ಚರ್ಚೆ 15 ಜನ ಯಾನ್ ಕೊರ್ಪೆ ಮ್ಯಾನೇಜರ್ಗೆ ತೂತು ಭಾರಿ ಖುಷಿ ಅವನಿಗೆ. ಅರೆ ಇಂಚ ಒಗ್ಗಟ್ಟು ಪಂಡಂಚ ಬೋಡು ಮೇ ಪಂಡಗೆ ಯಾನ್ ಒಂಜಿ ನಿಖಿಲಿಗೆ ತೀರ್ಮಾನ ಕೊರ್ಪೆ ನಿಖಲು ಅಂಚ ಕೊಡ್ಚಿ ಯಾನ್ ವಿಸಿಲ್ ಪಾಡುವೆ ನಿಖಲು ಹೊಟ್ಟೆಂದ ಒಂಜಿ ಸುತ್ತು ಬರೋಡು ಏರ್ ದುಮ್ ಬರ್ಪಾರ ಅಕ್ಕಳು ಬಿಲ್ಲು ಕೊರ್ಲೇರು ಆ ಒಂದು ಮಂಡೆ ಮೇ ಮ್ಯಾನೇಜರ್ ಕಡಿಟ್ಟು ವಿಸಿಲ್ ಪಾಟಿ ಶುರು ಮಾಡ್ತೇನೆ ಬಲ್ಪರೆ ಮೂಜಿದಿ ನಾಡು ಬೈದಿನೇಜಿ ದುಬ್ಬದ ಗೌರವ ಯಾರು ಹರೀಶ್ ಭಟ್ಟರು ವಿನಂತಿ ಮಲ್ಪೆ ಆರ್ನ ಅರ್ಧಾಂಗಿ ಉಳ್ಳೇರು ಜೋಕುಲ್ ಉಳ್ಳೇರು ಮುಂಬೈಗೆ ಊರುಡ್ದು ಬೈದೇರು ದಯದಿದ್ದ ಮೇಲೆ ಅರ್ಧಾಂಗಿನೊಟ್ಟಿಗೂ ಈ ಗೌರವವನ್ನು ಸ್ವೀಕಾರ ಮಾಡಿಕೊಂಡು ಶಿಷ್ಯನ ಕಲೆ ತಮಗೆ ಸಿದ್ಧಿಸಿದೆ. ಯಕ್ಷರಂಗದ ಸಿದ್ಧರೂ ಸಾಧ್ಯರೂ ಆಗಿರುವ ತಾವು ನಿರ್ವಹಿಸಿರುವ ಅಂಬೆ ಖ್ಯಾತಿವೆತ್ತದ್ದು ಶ್ರೀಕೃಷ್ಣ ಶ್ರೀರಾಮ ಇತ್ಯಾದಿ ಪಾತ್ರಗಳ ಅಭಿವ್ಯಕ್ತಿ ಅವರನ್ನು ನೀವು ಅತ್ಯಂತ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿ ವಿವಾದ ರಹಿತ ಕಲಾವಿದರೆನಿಸಿರುವ ಯಕ್ಷರಂಗದ ಅಜಾತ ಶತ್ರುವೆಂದೇ ಪರಿಚಿತರಾದ ನಿಮ್ಮನ್ನು ನಮ್ಮ ಆರಾಧ್ಯ ಮೂರ್ತಿ ಸೌಭಾಗ್ಯ ಲಕ್ಷ್ಮೀ ರಮಣನು ಭಕ್ತಾಭಿಷ್ಟ ಫಲಪ್ರದಾಯಕನೂ ಆಗಿರುವ ಅಜಕಾರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವಿಷ್ಣುಮೂರ್ತಿ ದೇವರು ನಿಮಗೆ ಸರ್ವ ವಿಧದ ಸನ್ಮಂಗಳ ನೀಡಲೆಂದು ಹಾರೈಸುತ್ತಾ ಅಜಕಾರು ಯಕ್ಷರಕ್ಷಾ ಪ್ರಶಸ್ತಿಯನ್ನು ಅರ್ಪಿಸುತ್ತಿದ್ದೇವೆ. ಒಟ್ಟಿಗೆ ಶ್ರೀಮತಿ ವೈದ್ಯರೇ ಅಜಕಾರು ಬಾಲಕೃಷ್ಣನ ಅರ್ಧಾಂಗಿ ಅರಗೊಂಜಿ ಜರತಾರಿ ಸೀರೆ ಕೊಡ್ದು ಗೌರವ ಮಾಡ್ತೇವೆ. ಈ ಪ್ರಶಸ್ತಿ ಫಲಕ ಒಟ್ಟುಡೆ 50,000 ರೂಪಾಯಿ ನಗದು ಉಂಡು ಬಂದರೆ ಸಂತೋಷ ಆಪುಡು. ಅರ್ಹವಾದ ಶ್ರೀ ಹರೀಶ್ ಭಟ್ ಗೋಳಂತಿ ಮಗರ ಮೇರೆಗೆ ಈ ಸತ್ಯದ ಅಜಕಾರು ಯಕ್ಷರಕ್ಷಾ ಪ್ರಶಸ್ತಿ 2019 ಸಂದಾಯ ನಿಮ್ಮೆಲ್ಲ ಚಪ್ಪಾಳದೊಟ್ಟಿಗೂ ನಮ್ಮ ಗೌರವ ವಿಶೇಷವಾಗಿ ಪ್ರೀತಿ ಧನ್ಯವಾದಗಳು. ಪ್ರಶಸ್ತಿ ಶ್ರೀ ರಘು ಎಲ್ ಶೆಟ್ರೆ ಮಾಜಿ ಅಧ್ಯಕ್ಷರೇ ಜವಾಬ್ದಾರಿ ಅಧ್ಯಕ್ಷರೇ ದಾರಿಯಲ್ಲಿ ಪಯಣಿಸಿ ತಂದೆಯನ್ನು ಮೀರಿದ ಕಲಾ ಸಾಧನೆಯ ವಿಕ್ರಮವನ್ನು ಕೈಗೊತ್ತಿರುವುದು ಕಂಡಾಗ ಕಲಾ ಮಾತೆ ತಮ್ಮ ಕುಟುಂಬದ ಸದಸ್ಯರಿಗೆ ತನ್ನ ಪ್ರೀತಿಯ ಆಶೀರ್ವಾದ ಕಲ್ಪಿಸಿರುವುದು ಸತ್ಯವೆನಿಸದಿರುವುದು. 1000 ಸಂಘಟನಾ ಸರದಾರರೇ, ನಾಟಕ, ಯಕ್ಷಗಾನ, ಟಿವಿ, ಚಲನಚಿತ್ರ ಹೀಗೆ ಬಣ್ಣದ ಬದುಕಿನ ಎಲ್ಲ ಸ್ತರಗಳಲ್ಲೂ ತಾವು ನಟನಾಗಿ ವಿತರಕನಾಗಿ ಸಾಂಸ್ಕೃತಿಕ ಸಂಘಟನೆಯನ್ನು ಮಾಡುತ್ತಾ ಸಾಂಸ್ಕೃತಿಕ ರಾಯಭಾರಿಯಾಗಿ ಮೆರೆಯುತ್ತಾ ಪ್ರತಿಷ್ಠಿತ ಬಂಟರ ಸಂಘ ಮುಂಬಯಿಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಸಮಾಜ ಸೇವಾ ಸೌಧದಲ್ಲಿಯೂ ನಡೆದಾಡುತ್ತಾ ಹಿತಮಿತ ಮಾತಿನ ಮೋಡಿಯೊಂದಿಗೆ ಪ್ರಸಿದ್ಧ ನಿರೂಪಕರಾಗಿಯೂ ಬಂಟರ ಮಾತೃ ಸಂಘದಲ್ಲಿಯೂ ಸೇವೆ ಮಾಡುತ್ತಾ ಸರ್ವ ಸಮಾಜ ಬಾಂಧವರ ಹತ್ತಿರದ ಒಡನಾಟವಿರುವ ಅಪರೂಪದ ಪ್ರೀತಿಯ ಕಲಾ ಆಪತ್ಬಾಂಧವ ತಾವು. ನಮ್ಮ ಸಾಧನೆಯ ಚರಿತ್ರೆಯಲ್ಲಿ ನಮ್ಮ ಯಕ್ಷರಕ್ಷಾ ಪ್ರಶಸ್ತಿಯ ಪುಟವು ಸೇರಿ ಹೋಗುತ್ತಿರುವುದು ನಮಗೆ ಅತೀವ ಸಂತಸ ತಂದಿದೆ. ನಮಗೆ ನಮ್ಮ ಆರಾಧ್ಯ ದೇವರಾದ ಅಜಕಾರು ಶ್ರೀ ವಿಷ್ಣುಮೂರ್ತಿ ದೇವರು ಸರ್ವ ವಿಧದ ಸನ್ಮಂಗಳನ್ನು ಕರುಣಿಸಲೆಂದು ಹಾರೈಸುತ್ತಾ ಈ ಯಕ್ಷರಕ್ಷಾ ಪ್ರಶಸ್ತಿಯನ್ನು ತಮ್ಮ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ. ಡಾಕ್ಟರ್ ಮೋಹನ್ ದೈಕ್ಲೆಗೆ ಗೌರವ ಮಾಡ್ತಾರೆ. ಧನ್ಯವಾದಗಳು ಮೋಹನ್ ದೈಕ್ಲೆ. ನಮ್ಮ ಸಂಸ್ಥೆ ಯಕ್ಷರಕ್ಷಾ ಪ್ರಶಸ್ತಿ ಮುಗಿಸುತ್ತಿರುವುದು ಸಮಸ್ತ ಕಲಾವಿದರಿಗೆ ಅತೀವ ಗೌರವದ ಸಂಗತಿ. ಸಾಹಿತ್ಯಾತ್ಮೀಯ ಸರ್ವೆ ನೂರ್ಕಾಲ ಇದ್ದೇವೆ. ಉಮೇಶ್ ಅನ್ನಗೆ ಒಂದು ಮಲ್ಲ ಚಪ್ಪಾಳದೊಟ್ಟಿಗೂ ಹಿರಿಯ ರಂಗ ಕಲಾವಿದೆ ನಿರ್ದೇಶಕರು ದೇವರ ಆಯುರಾರೋಗ್ಯ ಭಾಗ್ಯ ಶತಾಯುಷ್ಯ ಕೂಡ ಪಡೆದ ಹಲವು ನಾಟಕ ಮಾಡುತ್ತಿರುವ ಭೂತಾರಾಧನೆ ಅನೇಕರ ಮೆಚ್ಚು ಗಳಿಸಿದೆ. 4 ಮಕ್ಕಳು ಊರಿನ ತಪ್ಪಿಸಿಕೊಂಡು ಮುಂಬೈಗೆ ಬಂದಾಗ ಈ ಎಳೆಯರನ್ನು ಅವರ ಊರಿಗೆ ತಲುಪಿಸಿದ ಶ್ರೇಯಸ್ ತಮಗಿದೆ. ನಿಮ್ಮ ಈ ಸಮಾಜ ಸೇವೆಯನ್ನು ಗಮನಿಸಿ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿವೆ.
ಆಳ್ವಾಸ್ ನುಡಿಸಿರಿ ವಿರಾಸತ್ನಲ್ಲಿ ಸಾಹಿತ್ಯ ಪರಿಷತ್ ಕಾರ್ಕಳ ವತಿಯಿಂದ ಪ್ರದಾನಿಸಿವೆ. ಪುತ್ರಿ ದಿಯಾ ಇವರೊಡನೆ ಸುಖಿ ಸಂಸಾರ, ಪತ್ನಿ ಮಲ್ಲಿಕಾ. ನಿಮ್ಮ ಮುಂದಿನ ಕಲಾಜೀವನದ ಭವಿಷ್ಯ ಭವ್ಯವಾಗಲಿ. ಕಲಾಮಾತೆಯ ಅನುಗ್ರಹ ತಮ್ಮ ಮೇಲೆ ಸದಾ ಇರಲು ಹಾರೈಸುತ್ತಾ ನಮ್ಮ ಆರಾಧ್ಯ ದೇವರಾದ ಅಜಕಾರು ಶ್ರೀ ವಿಷ್ಣುಮೂರ್ತಿ ದೇವರು ನಿಮಗೆ ಸದಾ ಸನ್ಮಾನಗಳನ್ನು ಪೂರೈಸಲೆಂದು ಪ್ರಾರ್ಥಿಸುತ್ತಾ ಈ ಯಕ್ಷ ರಕ್ಷಾ ಕಲಾ ಪ್ರಶಸ್ತಿಯನ್ನು ಅರ್ಪಿಸ್ತಾ ಇದ್ದೇವೆ. ನಿಮ್ಮ ಮಾತೆಲ್ಲ ಮಲ್ಲ ಚಪ್ಪಾಳೆ ಕೊಟ್ಟುಗ ಎನ್ಮ ಜನಕ್ಕೆ ಎನ್ಮನೀಶ್ವರ ಸನ್ಮಾನ. ಹಾಗೆ ಆ ತುಳು ತಾಳಮದ್ದಳೆಯಲ್ಲಿ ನಾನು ಅರ್ಥ ಹೇಳಿದೆ. ನನ್ನ ಅರ್ಥ ಎಲ್ಲ ಮುಗಿದ ಮೇಲೆ ಒಬ್ಬರು ಸುಮಂಗಲಕ್ಕ ಅಂತ ಇದ್ದಾರೆ ಇಲ್ಲಿ ಮುಂಬೈಯಲ್ಲಿ, ಅವರು ಬಂದು ಕೇಳಿದರು, ಈರು ಭಟ್ರ ಅಂತ ಕೇಳಿದ್ರು. ಅಂದ್ರೆ ನನ್ನ ಹೆಸರು ಬರೀ ಹರೀಶ ಬಳಂತಿ ಬರುವಂತ ಅಷ್ಟೇ ಇತ್ತು. ಈರು ಭಟ್ರ ಅಂತ ಕೇಳಿದ್ರು. ಅಂದಕ್ಕ ದಾಯೆ ಅಥವಾ ಈರಿನ ತುಳುಕೆ ನನಗೆ ಗೊತ್ತಾಗ್ಬೋದು ಅಂತ ಹೇಳಿದ್ರು. ಅಂದ್ರೆ ಹೇಗೂ ನಾನು ಮಾತಾಡಿದ್ರೆ ಕನ್ನಡವೇ ಇರುವುದು, ಮತ್ತೆ ಕನ್ನಡವೇ ಮಾತಾಡಬಹುದಲ್ಲ. ಹಾಗಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ. ಬಂಧುಗಳೇ, ನಾನು ಇಲ್ಲಿಯವರೆಗೆ ಹೀಗೆ ಯಕ್ಷಗಾನಕ್ಕೆ ಬರ್ತೇನೆ ಬೆಳೀತೇನೆ ಅನ್ನೋದು ನನಗೆ ನಿರೀಕ್ಷೆಯಲ್ಲೂ ಇರಲಿಲ್ಲ. ಮದುವೆಯಾಗಿ ನನ್ನ ಮಗಳನ್ನು ಪಡೆದ ಮೇಲೆ ನನ್ನ ಭಾವ ರಾಧಾಕೃಷ್ಣ ಕಲ್ಚಾರ್ ಅಂತ ಇದ್ದಾರೆ, ಅವರ ಜೊತೆಗೆ, ಅವರು ಪ್ರಸಿದ್ಧ ತಾಳಮದ್ದಳೆ ಅರ್ಥಧಾರಿ, ಅವರ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಏನೋ ಚರ್ಚೆ ಮಾಡಿದೆ ನಾನು. ಆಗ ಅವರು ಹೇಳಿದರು, ನಿನಗೆ ಇಲ್ಲಿ ಕೆಳಗೆ ಕೂತು ಮಾತಾಡೋದು ಸುಲಭ, ಸ್ಟೇಜಲ್ಲಿ ಬಂದು ಅರ್ಥ ಹೇಳುವಾಗ ಅದರ ಕಷ್ಟ ಗೊತ್ತಾಗ್ತದೆ ಅಂತ ಹೇಳಿದರು. ಹಾಗೆ ಚಾಲೆಂಜ್ ಅಂತ ತೆಕ್ಕೊಂಡು ನಾನು ಈಗ ಒಂದು 15 ವರ್ಷದಿಂದ ತಾಳಮದ್ದಳೆ ಅರ್ಥಧಾರಿಯಾಗಿ ಬೆಳೆದು ಬಂದಿದ್ದೆ. ನಿಜವಾಗಿ ನಾನು ಅಂದ್ರೆ ಮದುವೆಯಾಗಿ ಮಗಳಾದ ಮೇಲೆ ತೊಡಗಿದವ. ಹಾಗೆಂತ ನನ್ನ ಜೀವನದ ಸೌಭಾಗ್ಯ ಏನು ಕೇಳಿದ್ರೆ, ಶೇಣಿಯವರ ಜೊತೆಗೆ, ರಾಮದಾಸಾಮಗರ ಜೊತೆಗೆ, ಪೆರ್ಲ ಪಂಡಿತರ ಜೊತೆಗೆ, ಸಿದ್ದಗಟ್ಟೆ ದ್ವಯರ ಜೊತೆಗೆ, ಕುಂಬಳಸುಂದರರ ಜೊತೆಗೆ, ಗೋಪಾಲಕೃಷ್ಣ ಎಲ್ಲ ಕಲಾವಿದರ ಜೊತೆಗೆ ಅಂತ ಹೇಳಿದ್ದೇನೆ ನಾನು. ಯಕ್ಷಗಾನದಲ್ಲಿ ನಾವು ಮಾತಿನ ಮಾಂತ್ರಿಕ ಅಂತ ಹೇಳುವ ಶೇಣಿ ಗೋಪಾಲಕೃಷ್ಣ ಭಟ್ರ ಜೊತೆಗೂ 2 ಕಡೆ ಅರ್ಥ ಹೇಳುವ ಸೌಭಾಗ್ಯ ನನ್ನದಾಗಿತ್ತು. ಅದೊಂದು ನನ್ನ ಜೀವನದ ಏನು ಸ್ಮರಣೀಯ ಕ್ಷಣ ಅಂತ ಹೇಳಿದ್ದೇನೆ ನಾನು. ಹಾಗೆ ಈ ಯಕ್ಷಗಾನದಿಂದಲಾಗಿ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿತು ನನಗೆ. ಇಲ್ಲದಿದ್ದರೆ ನಾನೆಲ್ಲಿ, ಮುಂಬೈಯ ನೀವೆಲ್ಲಿ. 10-11 ವರ್ಷಗಳಿಂದ ಬರ್ತಾ ಇದ್ದೇನೆ. ನನ್ನನ್ನು ನಿಮ್ಮ ಮನೆಯವನ ಹಾಗೆ ನೀವೆಲ್ಲ ಪ್ರೀತಿಸ್ತಾ ಇದ್ದೀರಿ. ನಾನು ಹೇಳಿ ಕೊಟ್ಟರೆ ಪ್ರತಿಯೊಬ್ಬರದ್ದು ಹೆಸರು ಹೇಳಬೇಕಾದ್ರೆ ಶೇಖರಣ್ಣ ಎದುರು ಕೂತಿದ್ದಾರೆ, ಗಿರಿರಾಜ ಹೋಟೆಲ್ನವರು, ಹಾಗೆ ಅನೇಕ ಮಂದಿ ಇದ್ದಾರೆ. ಎಲ್ಲರೂ ಬಹಳ ಸರಳವಾಗಿ ನಾನು 2 ನಿಮಿಷದಲ್ಲಿ ಹೇಳುವುದಿದ್ರೆ, ಇಲ್ಲಿರುವುದು ಏನು ಕೇಳಿದರೆ, ಮುಂಬೈಯ ಕಲಾಭಿಮಾನಿಗಳು, ಬಾಲಣ್ಣ, ನಾನು ಅಲ್ವಾ, ಅಥವಾ ಕಲಾವಿದರು. ಬಹಳ ಸುಲಭವಾದ ಒಂದು ರೂಪಕ ಕೊಡುವುದಿದ್ರೆ 2 ನಿಮಿಷದಲ್ಲಿ, ನಮಗೆ ತೋಟ ಉಂಟು ಅಥವಾ ಗದ್ದೆ ಉಂಟು, ಆ ಗದ್ದೆಗೆ ನೀರು ಹಾಕಬೇಕು. ನೀರು ಹಾಕಬೇಕು ಅಂತ ಆದ್ರೆ ಒಂದು ಹೊಳೆ ಬೇಕು, ಅಲ್ಲದಿದ್ರೆ ಕೆರೆ ಬೇಕು, ಅಲ್ಲದಿದ್ರೆ ಬೋರ್ವೆಲ್ ಬೇಕು. ಹೊಳೆ ಇದ್ರು, ಕೆರೆ ಇದ್ರು, ಬೋರ್ವೆಲ್ ಇದ್ರು ಅಲ್ಲಿರುವ ನೀರು ನಮ್ಮ ಗದ್ದೆಗೆ ಬಂದು ಬೀಳುವುದಿಲ್ಲ. ಅದಕ್ಕೊಂದು ಮೋಟರ್ ಅಂತ ಬೇಕಾಗ್ತದೆ, ಸಬ್ಮರ್ಸಿಬಲ್ ಬೇಕು, ಅಲ್ಲದಿದ್ರೆ ಮೋಟರ್ ಬೇಕು. ನಾನು ತಿಳ್ಕೊಂಡದ್ದು ಹೇಗೆ ಅಂತ ಕೇಳಿದ್ರೆ, ಊರಿನ ಕಲಾವಿದರು ಅಂತ ಹೇಳಿದ್ರೆ ಕೆರೆ ಅಥವಾ ಬೋರ್ವೆಲ್ ಇದ್ದ ಹಾಗೆ, ಇಲ್ಲಿ ಯಕ್ಷಾಭಿಮಾನಿಗಳಾದಂತಹ ನೀವೆಲ್ಲ ಗದ್ದೆ ಅಥವಾ ತೋಟ ಇದ್ದ ಹಾಗೆ, ಬಾಲಣ್ಣ ಬೋರ್ವೆಲ್ ಇದ್ದ ಹಾಗೆ. ಅಲ್ಲಿಂದ ಆ ನೀರನ್ನು ನೀವು ತೆಕ್ಕೊಂಡ ಕಾರಣದಿಂದ ಏನು ಫಸಲು ಅನ್ನೋದು ಹುಲುಸಾಗಿ ಬೆಳೆಯುತ್ತದೆ, ಅಂದ್ರೆ ಭೂಮಿ ಅನ್ನೋದು ಸಂತೃಪ್ತವಾಗ್ತದೆ. ಆದ್ರೆ ಒಂದುಂಟು, ಈ ಮೋಟರಿಗೆ ಪವರ್ ಅಂತ ಬೇಕಾಗ್ತದೆ, ಕರೆಂಟ್. 18-19 ವರ್ಷಗಳಿಂದ ಸತತವಾಗಿ ಈ ರೀತಿಯಾದಂತಹ ಒಂದು ಕೆಲಸವನ್ನು ಬಾಲಣ್ಣ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಅವರ ಗ್ರೇಟ್ನೆಸ್ ಹೌದು. ಅದರ ಜೊತೆಗೆ ಮುಂಬೈಯ ಕಲಾಭಿಮಾನಿಗಳಾದಂತಹ ನೀವು ಬೇರಿನಾಗಿದ್ದೀರಿ. ನಿಮ್ಮ ಸಹಾಯ, ನಿಮ್ಮ ಸಹಕಾರ ಇಲ್ಲದೆ ಬಾಲಕೃಷ್ಣ ಶೆಟ್ಟಿ ಸ್ವತಂತ್ರವಾಗಿ ಏನೂ ಮಾಡ್ಲಿಕ್ಕೆ ಸಾಧ್ಯ. ಬಾಲಣ್ಣಿ ಸನ್ಮಾನ ಪನ್ನಗ ಯಾನ ಅಷ್ಟು ಆಲೋಚನೆ ಮಾಡ್ತೇವೆ ಒತ್ತೊಂದಿತಿ ಅಂಡ್ ಅದನ್ನ ಒತ್ತಾಗಿ ಸನ್ಮಾನಕ್ಕೆ ತೊಂಡೆ ಎಂಕಲ್ನ ಈ ಸಂಘಟನೆ ಮುಂಬೈಡಿ ಸುಮಾರು ಒಂದು 27 ವರ್ಷ ಕರಿಂಡು ಮಸ್ತ್ ಜನಕ್ಕೆ ಸನ್ಮಾನ ಮಲ್ತದ ಗೊತ್ತು ನಡ ಗೆತೊನ್ನಾಗ ದಾದನ ಒಂಜಿ ಉಲ ಹಿಡ್ದು ಭಾವನೆ ದಾಯ ಮನ್ಪುನ ಅಂಡರ ಒಂಜಿ ಸನ್ಮಾನ ಪ್ರೀತಿಡು ಆರೆಂಕ್ ಗುರು ಯಕ್ಷಗಾನದ ನೃತ್ಯ ಕಲ್ಪದಿನಾರೆ ನಾ ಒಪ್ಪ ಮಲ್ಲ ಕಲಾವಿದ ಆಯ್ತು ಪಾಂಡ ಒಂಜಿ ನೃತ್ಯ ಆರು ಕಲ್ಪತ್ತೀವಿ ಈಗ ಬಾಲನೆ ನೃತ್ಯ ಕಲ್ಪದ ಒಂಜಿ ವೇಷ ಮಲ್ದೇರಿ ಈ ಒಂಜಿ ಪ್ರೀತಿ ಅಭಿಮಾನ ಜ್ಞಾನ ಸನ್ಮಾನದ ತೊಂಡ್ಯಾನೆ. ಇನ್ನು ವಿಶೇಷವಾದ ಶಿವರಾಮ್ ಶೆಟ್ರು ಈ ಕಾರ್ಯಕ್ರಮದ ಅಧ್ಯಕ್ಷರು ಆರು ಮುಲುಂಡು ಪುನಗ ಯಾನ ಮುಲುಂಡು ಮುಂಬೈಗೆ ಬತ್ತು ಸುರುತ ಕಾರ್ಯಕ್ರಮ ಕಾಳಿದಾಸ ಹಾಲ್ಡ್ ಆರ್ನ ಸಹಕಾರಡು ಯಾನ ಆರಂಭ ಮಾಡ್ತೆ
ಐದು ಬೊಕ್ಕ 27 ವರ್ಷದ ಮಸ್ತ್ ಕಾರ್ಯಕ್ರಮವನ್ನು ಮಲ್ತೆ ಒಂಜರೆ ಸರ ಇತ್ತೆ 1,400,000 ಸಂಘಟನೆ ಮಲ್ತೆ ಅಂಡ ಬಾಲಣ್ಣ ಮಲ್ಪುನಿಕ್ಲ ಇಂಕುಲ್ ಮಲ್ತಿನಿಕ್ಲ ಮಸ್ತ್ ವ್ಯತ್ಯಾಸ ಉಂಟು. ತುಳು ನಾಟಕದ ಪ್ರಥಮ ಸಂಚಾಲಕ, ತುಳು ಚಲನಚಿತ್ರ ಬರ್ತನೈತ ಪ್ರಥಮ ವಿತರಕ ಮುಂಬೈ ಬೊಕ್ಕ ಗಲ್ಫದ ಅಂಡ ಐತೆ ಬಾಲಣ್ಣೆ ದೇನು ಉರಿಪು ನಂಚಿನ ಇಂಕಲ್ನ ಸಂದರ್ಭಡು ಐತ ಒಂಜಿ ಆತ್ ಎತ್ತರಗೆ ಇರ್ದಿತ್ತು ಗತ ವೈಭವ ಎನ್ನ ಕಡೆಯವರ ಪಂಡೆ ಪಕ್ಕಡೆರಡ 100 ರೂಪಾಯಿದ ಟಿಕೆಟ್ಗೆ 300 ರೂಪಾಯಿ ಪೋಂದಿತ್ತು ಬ್ಲ್ಯಾಕ್ ಅಂಡ ಇನಿ ಅಂಚತ್ ಟ್ಯಾಕ್ಸಿಡ್ ಬರ್ರೆ ಖರ್ಚಿ ಬೊಕ ಟ್ಯಾಕ್ಸಿಡ್ ಬರ್ತದ ಅವಳು ಕಾವೇರಿ ಅವಳು ಒಣಸೋನ್ ಪರೆ ಖರ್ಚಿ ನಾಟಕದ ಟಿಕೆಟ್ ಪರೆ ಖರ್ಚಿ ಚಾ ಬರ್ರೆ ಖರ್ಚಿ ಮಾತ ಖರ್ಚು ಮಂತೊಂದು ಬರಂತೆ ಅಂಡ ಇತ್ತೆ ನಮ್ಮ ಜನಸೇರ ಇಂಚಿನ ನಮ್ಮ ಬಾಂಡಲ ಜನಸೇರು ಜಿನಿ ಇತ್ತು ಮಲ್ಲ ಪ್ರೋಗ್ರಾಮ್ ಅಂತೀರಿ ಕಡೆ ಸ್ಟಾರ್ಟ್ ಆನಾಗ ಬೇಜಾರಂತೆ ಜನ ಕಮ್ಮಿ ಇತ್ತು ನಾಡಲ್ಲ ನಿಕ್ಳು ಕೂಡ ಬೈದರು ಬರ್ಸ ಬೆದ್ದ ಬೇತೆ ಕಾರಣ ಸಂಘಟನೆ ಪನ್ಪುನ ವಾತು ಸುಲಭ ಪ್ರತಿಯೊರಿಯಗಳ ತಿಕ್ಕೊಡು ಪ್ರತಿಯೊರಿಯಡಲ ಎಡ್ಡೆಡು ಕೊಡು ಒಂಜಿ ದಿಕ್ಕಡು ಹಾಲ್ ದಿಕ್ಕಂಡ ಬೇರೆ ದಿಕ್ಕಡು ಒಂಜಿ ವಾರದ ಕಾರ್ಯಕ್ರಮ ಎಂಚೋ ಪುಣ್ಗೆಂಡ ಒಂಜೊಂಜಿ ಕಡೆ ಒಂಜೊಂಜಿ ವಿನೋಪುಣ ಅಂಡ ಅವಳು ಕೆಲವು ಸರಿ ಒಂಜಿ ಹಾಲ್ ಹೊರ ಇತ್ತೆ ಒಂಜಿ ದಿನ ಇತ್ತಂಡ ಮನದಲ್ಲಿ ಪಿರುಂಜಿ ಗಡಿ ಉಪ್ಪು ಇಂಚಿನ ಅವ್ನಿ ಐನು ಜೋಡಣೆ ಮಲ್ಪರೆ ಭಾರಿ ಬಂದು ಬಾಲಣ್ಣ ಎಂಚ ಮಲ್ಪರಿ ನಿಂಕ ಆಶ್ಚರ್ಯ ನಾನು ಮಸ್ತ್ ಕಾರ್ಯಕ್ರಮ ಮಲ್ತಿನೇ ಅಂಡ ಬೇರ್ನ ಇತ್ತ ಕಾರ್ಯಕ್ರಮದೊಂದು ಬೇತೆ ಏತು ಕಲಾ ಪ್ರೋತ್ಸಾಹಕರೇನ ಪತ್ತೋಡು ಅಕ್ಲಿಗೆ ತಿಕ್ಕೊಡು ಅಕ್ಲಿಗೆ ಬರ್ರೆ ಒತ್ತಾಯ ಮಲ್ಕೊಡು ಅಕ್ಲಿಡ ಸಪೋರ್ಟ್ ದೇತ ನೋಡು ಇಂಚಿನ ಒಂಜಿ ಈತ್ ಒಂಜಿ ಸರಣಿ ಕಾರ್ಯಕ್ರಮ ಇತ್ತೆ ಕೆಲವರು ಪನೊಂದುಲ್ಲೇರು ಮಸ್ತ್ ಹೆಚ್ಚಾಣೆ ಪಾಪ ನಮಕ್ ಗೊತ್ತಾಪುಂಡು ಹೆಚ್ಚಾಣ ನಾಡ ಆಕಲು ಐತ ಪಿರವಡು ಆಕಲು ಒಂಜಿ ಯಕ್ಷಗಾನ ಒರಿಪ್ಪುನವಲು ಮಲ್ಲ ಸಾಹಸ ಕೆಲಸ ಮಂತೊಂದುಲ್ಲೇರು ಬಾಲಣ್ಣೆ ಕಡೆ ಪಂಡೆ ಅರಡಿ ಸುಬ್ರಹ್ಮಣ್ಯ ಮೇಳ 1-2 ವರ್ಷ ತಿರುಗಾಟ ಮಲ್ತದ್ದು ಮುಂಬೈಗೆ ಬರ್ತದೆ ಒಟ್ಟಿಟ್ಟು ಕೆಲಸ ಮಲ್ತದೆ ಒರಿ ಕಲಾವಿದ ಗೀತಾಂಬಿಕೆ ಯಕ್ಷಗಾನ ಮಂಡಳಿ ಇತ ಸುಮಾರು ವರ್ಷ ವೇಷ ಮಲ್ತೊಂದುಲ್ಲೇರು ಐದು ಬೊಕ್ಕ ಏತೋ ಜೋಕ್ಲಿಗೆ ಏತೋ ಜನಕ್ಲಿಗೆ ಏತೋ ಸಂಘ ಸಂಸ್ಥೆಗಳಿಗೆ ಯಕ್ಷಗಾನ ಕಲ್ಪಯರು ಊರುಡ್ದು ಏತೋ ಕಲಾವಿದರು ನೀಡಿ ತರ್ಪಯರು ಇಂಚಿನ ಒಂಜಿ ಸಂಘಟನೆ ಅದ್ಭುತ ಅವರಿಗೆ ಏಪಲ ಒಂಜಿ ಅಭಿಮಾನದ ಒಂಜಿ ಪಾತ್ರ ನಾನು ಪನೋಡೆ ಹಾಕೊಂಡು ಸಂಘಟನೆ ಸನ್ಮಾನ ತೆಗೆದುಂಡು ಈ ಕ್ಷೇತ್ರ ಮಸ್ತ್ ಕೆಲಸ ಮಲ್ದ ಪೂರ ಬಿಡ್ತ ಕೆಲಸ ಬಿಡ್ದು ಮಸ್ತ್ ಮಲ್ದ ಕೆಲವು ಸಂದರ್ಭ ಮರಪೆರ ಸಾಧ್ಯಜಿ ಬಹುಶಃ ಇನಿ ಏರು ಲಾಭ ಪಡಿತೀರ ಅಕ್ಲನ ದಾಲ ಸುದ್ದಿಜ್ ಅಂಡ ಏನರ್ದು ಯಾನು ಏರಿಗೆ ದಾಲ ಅಂದು ಅದು ಅಕ್ಲಿನ ಗೌರವ ಮಂತೊಂದುಲ್ಲ ಯಾನು ಈತ ಕೆಲಸ ಮಾಡ್ತ ಪಂಪನ ಉದ್ದೇಶ ಆ ತಗಟ್ಟು ಯಾನು ಪಂಪನಿ ದಾಲಜ್ಜಿ ಒಂಜಿ ಬೇಜಾರುಂಡು ಅಪಗ ಆ ನಾಟಕ ഞാൻ പണ്ട് 100-300 ಟಿಕೆಟ್ ಅಂಚೆ ಇತ್ತು ಬ್ಲ್ಯಾಕ್ ಟಿಕೆಟ್ ಬಂತು ಇತ್ತೆ ಫ್ರೀ ಮಂತ್ನಲ್ಲ ಜನ ಇತ್ತು ಅಂಚಿನ ಸ್ಥಿತಿಗೆ ಬರ್ರೆ ಕಾರಣ ಒಟ್ಟು ಅತಿ ಅಂಡ ಓವುಲ ಚೀಪ ಹೆಚ್ಚಂಡ ಅವು ಆರೋಗ್ಯಗಳ ಅಂಚಾಗ್ತದೆ ಐನಂತೆ ಐನಾತ್ ನನ್ನಂತೆ ಲೆಕ್ಕಾಚಾರ ಮಾಡ್ತಿಂದ ಬೊಕ್ಕರ ಒಂದು ಮಲ್ಲ ನೆಕ್ ಬರುಬರ್ಪುನ ಒಂಜಿ ಆಶಯದೊಟ್ಟಿಗೂ ಸನ್ಮಾನಗೂ ಗೌರವಗೂ ಮಲ್ತಿನ ಸಂಘಟಕರಿಗೆ ವೇದಿಕೆ ಹಿಡಿತಿನ ಗಣ್ಯರಿಗೆ ನಿಕ್ಲಿಗೆ ಮಾತಿರಲಿಲ್ಲ ಕೃತಜ್ಞತೆ ಪದ ಮರಾಠ ಪಾತ್ರ ಕಾವೇರಿದ ಸುದ್ದಿ ಬಂದಾಗ ಒಂದು ವಿಸಿಟ್ ಮಾಡಿದ್ರು. ಕಾವೇರಿ ಬಂದಾಗ ಕಾವೇರಿ ಬಾರ್ ಅಂಡ್ ರೆಸ್ಟೋರೆಂಟ್ ಅವಳು ಕುಂತ ನೆಂಪು ಉಪ್ಪಡೆ ಧನ್ಯವಾದಗಳು. ಯಾನೆ ಭಾರಿ ಅವಸರ ಮಸೂಡು ಕಾರ್ಯಕ್ರಮ ಅಂತ ನಾನು ಎನ್ಮ ಜನಕ್ಕೆ ಸನ್ಮಾನ ಕಾಯ್ಕೊಂತ ಪೂರ್ತಿ ಕುರುಡಿದ್ದೇನೆ ಅಂಡ ನಿಖಲ ಮಾತ ಪ್ರೀತಿ ವಿಶ್ವಾಸದೊಟ್ಟಿಗೂ ಆಟ ತೋಡು ಬಂದ ಕಾರಣಕ್ಕೂ ಅಂಚ ಮಲ್ತೀನಿ ಮಾತ ಸನ್ಮಾನ ಸ್ವೀಕಾರ ಮಾಡ್ತಾ ಮಸ್ತ್ ಗೌರವಡು ಆ ಯಕ್ಷರಕ್ಷ ಪ್ರಶಸ್ತಿ ನಿಕ್ಲೆ ಸಂದಾಯ ಅಂತ ನಿಕ್ಲೆಗೆ ಪಾತ್ರೆ ಅವಕಾಶ ಕೊರದುಜ್ಜಿ ಆಟದ ಪಾತ್ರೆಗಳಿಂದ ಯಾನೆ ಕಡಂದರ ಸುರೇಶ್ ಭಂಡಾರಿ ಎರಡು ಪಾತ್ರದ ಶುಭಾಶಯ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿನ ಚಿತ್ನ ಶಿವರಾಮ್ ಶೆಟ್ರು ಖಂಡಿತ ಶಿವರಾಮ್ ಶೆಟ್ರು ಅಜಕಾರನ್ ಪಂಪಿನ ಪುದರ್ನ ಇಡೀ ಬೊಂಬಾಯಿಡ್ ಒಂಜಿ ಧ್ವಜಪಾದ ಕೊರ್ನ ಎಂಚಿತ್ನ ಶೆಟ್ರು ಬಂದು ಅದು ಶಿವರಾಮ್ ಶೆಟ್ರು ಖಂಡಿತವಾಗಲ್ಲ. ಕೇವಲ ಅವು ಮಾತ್ರ ಆರ್ನೂರದ ವಿಷ್ಣುಮೂರ್ತಿ ದೇವಸ್ಥಾನನು ಮೂಲ ಬಂಟರ ಸಂಘದ ಪ್ರತಿಷ್ಠಾಪನೆ ಮಂತ್ರಿ ಎಂಚಿತ್ನ ಶಿವರಾಮ್ ಶೆಟ್ರು ಹುಡುಗೈ ದಾನಿ ಖಂಡಿತವಾದಲ್ಲ. ಈ ಸಮಾರಂಭದ ಅಧ್ಯಕ್ಷ ಸ್ಥಾನವು ಅರ್ಹರಾಯ ಎಂಚಿತ್ನ ಶಿವರಾಮ್ ಶೆಟ್ರ ವೇದಿಕೆಯ ಮಿತ್ತಿತ್ತಿನ ಮಾತ ಗಣ್ಯರ ಅಕ್ಕನ ಕುಲ ಎದುರುಡಿತ್ತಿನ ಯಕ್ಷಗಾನ ಕಲಾಪ್ರೇಮಿರ ಒಂದು ಪಾತೆರ್ನ ಪೊರ್ತತ್ತು ಖಂಡಿತವಾದಲ್ಲ. ಮಾತೆರ್ಲ ಯಕ್ಷಗಾನ ತೋರ ಬೈದ್ರು ಆಂಡಲ ಒಂಜೇ ಒಂಜಿ ವಾಕ್ಯಡು ಬಂದರೆ ಕಾಲಚಕ್ರ ಪಂಪಿನವು ನಮ್ಮನ್ನು ದುಂಬು ಕೊಣೊಂದಾಂಡ ಯಕ್ಷಗಾನ ಪಂಪಿನವು ಕಾಲಚಕ್ರವನ್ನು ಪಿರದಿರ್ಗಾದ ಕೊಣೊಪ್ಪಿನಂಚಿತ್ನ ಒಂಜೇ ಒಂಜಿ ಮಹಾನ್ ಕಲೆ ಬಂಡ ಅವು ಯಕ್ಷಗಾನ. ರಾಮಾಯಣ ಆದುಪಡು, ಮಹಾಭಾರತ ಆದುಪಡು,
ದೇವಿ ಮಹಾತ್ಮ್ಯಾದ ಪಡು ಅತ್ತಿಂದ ತುಳುನಾಡಿನ ನಡತಿನ ಸತ್ಯ ಘಟನೆಯಲ್ಲಿ ಒಂದು ಔಲ ಕಾಲ್ಪನಿಕ ಅತ್ತು ಒಂದು ಮಾತ ನಡೆದಿನ ಪೂರ್ವಿಕೋಡು ನಡೆದಿನ ಸತ್ಯ ಘಟನೆಯಲ್ಲಿ ಎಳೆ ಎಳೆಯಾದ ಗುಡುಪಾದ ನಂಗೆ ತೋಜಾವನಚ್ಚಿನ ಒಂದು ಮಹಾನ್ ಕಲೆ ಇತ್ತಿಂದ ಅವು ಯಕ್ಷಗಾನ ಒಂದು ಒರಿಯಾಡು ಒಂದು ಗುಳೆವಾಡು ಪಣಂದು ಎನ್ನಂದಾಜಿ ವ್ಯಕ್ತಿತ್ವ ಅವು ರಡ್ಡಲ ಒಂಜಿ ದೇಹದ ಒಂದೊಂದು ವಸ್ತುಂದ ಅಂಡಲ ವ್ಯಕ್ತಿ ಬನ್ಕು ನಾವು ಅಳಿದು ಹೋಗ್ಬಿಡು ವ್ಯಕ್ತಿತ್ವ ಬನ್ಕು ನಾವು ಏಪಡ ಹಳೆಯದಿನ ಸೊತ್ತು ಅಂಚಿತ್ತ ಒಂದು ಎಟ್ಟ ಕೆಲಸ ಮಾಡ್ಕೊಂಡು ಅಂಚಿತ್ತ ಅಜಕಾರ ಬಾಲಕೃಷ್ಣನ ವ್ಯಕ್ತಿತ್ವ ಅವು ಖಂಡಿತವಾಗಲ್ಲ ಸಾವಿರಾರು ವರ್ಷ ಒರಿದು ಬರಾಡು ಪಂಪಿನಂಚಿತ್ತ ಆಶಾಡು ಮಾತರಗಲ ಎಡ್ಡವಾಡು ಇನ್ನು ನಮ್ಮ ಮಸ್ತ್ ಸನ್ಮಾನ ಮಲ್ತ ಎನ್ನಂದಾಜಿ ಮೇರು ಕಲಾವೇದ ಆಯನಂಚಿತ್ತ ಹರೀಶ್ ಭಟ್ರು ಅಂಚನೆ ಮಲ್ಲ ಕಲಾ ಪೋಷಕ ಆಯನ ವಿರಾರ್ ಶಂಕರಣ್ಣೆ ಅಂಚನೆ ಎನ್ನಂದಾಜಿ ಬೊಂಬಾಯಿದ ಒಂದು ಮಹಾನ್ ಕಲಾ ಸಂಘಟನೆ ಆಯನಂಚಿತ್ತ ಮೋಹನ್ ರೈಕ್ಲೇಗ್ ಅಂಚನೆ ಸಮಾಜದ ಬೇತೆ ಬೇತೆ ರಂಗಗಳು ಮಸ್ತಪ್ಪು ಬೆಂತಿನಂಚಿತ್ತ ಮಾತರಲ್ಲೇನಿ ಅಜಕಾರ ಬಾಲಣ್ಣೆ ಕೇವಲ ಸನ್ಮಾನ ಮಾತ್ರ ಐಕ್ಬೋಡುತ್ತಿನ ಅಂಚಿನ ಪಣದೊಟ್ಟುಗಳ ಸನ್ಮಾನ ಮಾಡ್ತೇವೆ ಅಂಚಿನ ಅಜಕಾರ ಬಾಲಣ್ಣಗೆ ನಮ್ಮ ಮಾತಲ್ಲ ಕೈ ಕೂಡ್ದು ನಮ್ಮದು ಏತ್ ಸಹಾಯ ಆತ ಸಹಾಯ ಮಲ್ತದು ಇಂಚಿನ ಕಲಾಪೋಷಕ್ಕೆ ಆದ ನನಾತಿ ಬೊಂಬಾಯ್ದ ಮಹಾನಗರ ಮೆರವಾಡು ಅಜಕಾರ ಕಲಾಭಿಮಾನಿ ಬಳಗ ಅಂತ ಪಂಪಿನವು ಸಾವಿರಾರು ವರ್ಷ ಬೊಂಬಾಯ್ದು ಉಪ್ಪಾಡು ವರ್ಷದ ಈ ಸರಣಿ ತಾಳಮದ್ದಲೆ ಮತ್ತು ಯಕ್ಷಗಾನ ಕಾರ್ಯಕ್ರಮದ ಈ ಯಕ್ಷಕಲಾ ವೇದಿಕೆಯ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನನ್ನ ಆತ್ಮೀಯರಾದಂತಹ ಶಿವರಮಣ್ಣನವರೇ ಹಾಗೂ ನಮ್ಮ ಇತರ ಗಣ್ಯರೇ, ಈ ಅಜಕಾರು ಕಲಾಭಿಮಾನದ ರೂವಾರಿಯಾದಂಥ ನನ್ನ ಗುರುಗಳಾದಂಥ ಬಾಲಕೃಷ್ಣನವರೇ, ಸನ್ಮಾನವನ್ನು ಪಡೆದಂತಹ ಸನ್ಮಾನ ಮೂರ್ತಿಗಳೇ, ಇಲ್ಲಿ ನೆರೆದಿರುವ ನನ್ನ ಬಂಧುಗಳೇ, ಯಕ್ಷಗಾನ ಪ್ರೇಮಿಗಳೇ, ಯಕ್ಷಗಾನ ನಮ್ಮ ನಾಡಿನ ಒಂದು ಸಮೃದ್ಧ ಪರಿಪೂರ್ಣ ಕಲಾರತ್ನವಾಗಿದೆ. ಆ ಕಲೆ ನಿಂತ ನೀರಾಗಿರಬಾರದು, ಅದು ಹರಿಯುವ ನೀರಾಗಿರಬೇಕು. ಹಾಗೆಯೇ ಬಾಲಣ್ಣನವರು 18 ವರ್ಷಗಳಿಂದ ಈ ಯಕ್ಷಗಾನವನ್ನು ಮುಂಬೈ ಮಹಾನಗರದಲ್ಲಿ ಮಕ್ಕಳಿಗೆ ಕಳಿಸಿ ಯಕ್ಷಗಾನ ಹರಸಿ ಬೆಳೆಸಿ ಉಳಿಸುವಂತಹ ಒಂದು ಸುಂದರ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯಲಿ. ಯಕ್ಷಗಾನದಿಂದ ನಮಗೆ ಸತ್ಯ ಧರ್ಮದಲ್ಲಿ ನಡೆದರೆ ಹೇಗಾಗುತ್ತದೆ, ಅಧರ್ಮದಲ್ಲಿ ನಡೆದರೆ ಹೇಗಾಗುತ್ತದೆ ಎಂಬ ಒಂದು ನೀತಿಯ ಪಾಠವನ್ನು ಹೇಳುತ್ತದೆ. ಯಕ್ಷಗಾನ ನಮಗೆ ನಮ್ಮ ಮಹಾಭಾರತ, ಭಾಗವತ, ರಾಮಾಯಣ, ವೇದ ಪುರಾಣಗಳ ಜ್ಞಾನವನ್ನು ನೀಡಿ ನಮ್ಮನ್ನು ಒಂದು ಉತ್ತಮ ಸಂಸ್ಕಾರಕ್ಕೆ, ಧಾರ್ಮಿಕ ಆ ಒಂದು ವ್ಯಕ್ತಿತ್ವಕ್ಕೆ ಶ್ರೇಷ್ಠ ವ್ಯಕ್ತಿತ್ವವನ್ನು ನೀಡುವಂತಹ ಅಜರಾಮರ ಕಲಾರತ್ನವಾಗಿದೆ ಎಂದರೆ ಅದು ಅತಿಶಯೋಕ್ತಿಯಲ್ಲ. ಈ ಕಲೆಗೆ ನಾವೆಲ್ಲ ತಲೆಬಾಗುವ ಆ ಕಲಾಮತೆಯ ಕಲಾಶಕ್ತಿ ನಮಗೆಲ್ಲ ಸಿಗಲಿ. ಆ ಕಲಾವಿದರಿಗೆ, ಈ ಕಲೆಯನ್ನು ಪೋಷಿಸುವಂತಹ ಕಲಾ ಪೋಷಕರಿಗೆ ಆ ಕಲಾಮಾತೆ ಆಯುರಾರೋಗ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತಾ, ಯಕ್ಷಗಾನಂ ವಿಶ್ವಗಾನಂ ಒಂದು ಆಗಲಿ ಎಂದು ಹಾರೈಸುತ್ತಾ ನನ್ನನ್ನು ಕರೆಸಿ ಗೌರವಿಸಿದ್ದೀರಿ. ಅದಕ್ಕಾಗಿ ಯಕ್ಷ ಗುರುಗಳಿಗೆ ವಂದಿಸುತ್ತಾ, ಇಂತಹ ಕಾರ್ಯಕ್ರಮ ನಡೆಯಲಿ, ಯಕ್ಷಗಾನ ಉಳಿಯಲಿ, ನಾವೆಲ್ಲ ಅದಕ್ಕೆ ಪ್ರೋತ್ಸಾಹಿಸೋಣ. ಹನಿಗುಡಿದರೆ ಹಳ್ಳ ಎಂಬಂತೆ ನಮ್ಮ ಕಿಂಚಿತ್ತು ಸಹಾಯವನ್ನು ಈ ಸಂಸ್ಥೆಗೆ ಮಾಡಿ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗುವಲ್ಲಿ ನಾವೆಲ್ಲ ಪಾತ್ರಧಾರಿಗಳನ್ನು ಒಂದು ಹಾರೈಸಿ, ಮತ್ತೊಮ್ಮೆ ನನಗೆ ಇಲ್ಲಿ ಮಾತಾಡಲು ಅವಶ್ಯಪಟ್ಟಂತಹ ಅಜಕಾರ ಬಣ್ಣನವರಿಗೆ ಕೃತಜ್ಞತೆಯನ್ನು ನೀಡಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಯಕ್ಷಗಾನದಲ್ಲಿ ತೀರ್ದಿನ ಕಲಾ ಪೋಷಕರು, ಮಿತ್ತುಕೊಲ್ದಿನ ಗಣ್ಯರು, ಈಗಲೇ ಮಾತರಿಗೆ ಸೊಮ್ಮೆ ಸೊನ್ನ ಒಂದು ಏನು ಹೆಚ್ಚು ಪಾತಿರುಚಿ ನಿಜವಾದ ತೋರಗೊಂಡು ನನ್ನ ಇಲ್ಲಿ ಬಾಲಕೃಷ್ಣನೇ ಮಾಡಿದ ಕಾರ್ಯಕ್ರಮ ಐಟಿ ಖಾಲಿ ಯಕ್ಷ ಪ್ರೇಮಿಲತ್ತು ನಾಟಕದ ಪ್ರೇಮಿಲ್ಲರು ಮಾತೆಲ್ಲ ಉಳ್ಳೇರು ಮುಲ್ಪ ಕೆಲವು ತೂನಗ ಭಾರಿ ವರ್ಷ ಪಿರವುದ ಕಲಾಕಾರನಗಳ ಉಳ್ಳೇರು ಅಂಜಾದಿಪ್ಪನಗ ಬಾಲಣ್ಣೆ ಮಾತೆಲ್ಲ ನೇತಂದು ಆಗಲಿನ ಮಾತಲ್ಲಿ ಎತ್ತದು ಒಟ್ಟು ಮಲ್ತದು ಈತಿ ಎಡ್ಡೆ ಉಂಜಿ ಆಗ್ಲಿಗೆ ಇನಿ ಮರ್ಯಾದೆ ಕುರಿಪಿರು ಮಂಡ ಬಾರಿ ಮಲ್ಲ ವಿಶೇಷ ದೇಗಿನ ಮಂಡ ಮುಲ್ಪ ತೂನ ಕೆಲವು 30-40 ವರ್ಷ ಪಿರವುದ ಕಲಾಕಾರನಗಳ ಉಳ್ಳೇರು ಆಗಲಿನ ಮಾತಲ್ಲಿ ಎತ್ತದು ಈತ ಪೊರ್ಲೊಳಜಿ ಸತ್ಕಾರ ಮಲ್ತಿರು ಮಂಡ ಆರ್ನ ಮನಸ್ಸು ಬಾರಿ ಮಲ್ಲ ಅಂಜಾದಿಪ್ಪನಗ ನನಾತ್ ಆರ್ನ ಕಲಾ ಕೇಂದ್ರ ಬಾರಿ ಪೊರ್ಲುಡು ನನಾತ್ ಉದ್ಧಾರ ಆವಡ್ಪಣದು ಯಾನು ದೇವರ ನಟ್ಟೊಂದು ಆರ್ನ ಸಾಂದರ್ಭಿಕ ಹಾಸ್ಯ ನಂಗೆ ಕೇಪಲ ಕೇಂದ್ರ ಬಾರಿ ಸಂತೋಷ ಆಪಡು ಮೋದಿನ ಅಮಿತ್ ಶಾನ ಮಾತ ವೇದಿಕೆ ಕನತು ತಿರಗಡತದೆ
ಧನ್ಯವಾದಗಳು ದಿನೇಶ್ ನೈಕ್ಲೆ. ದೈನಿಕ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿನ ಅಜಕಾರ ಶಿವರಾಮಣ್ಣ ಅಂಚೆನೆ ಎಂಕಲಿಗೆ ಈ ಸಮಾರಂಭವು ಬರಪಂತಿನ ಅಜಕಾರ ಬಾಲಕೃಷ್ಣಣ್ಣ ಕರ್ನೂರು ಮೋಹನ್ ರೈಕ್ಲೆ ಅಂಚೆನೆ ಡಯಸಿಡ್ತಿನ ಮಾತೆಯನ್ನ ಸಹೋದರಗಳು ಅಂಚೆನೆ ಉಮಕ್ಕ ಪಕ್ಕ ಇತ್ತೆ ಸನ್ಮಾನ ಗೌರವ ಸ್ವೀಕಾರ ಮಂತಿನ ಎಡಮ ಜನ ಗೌರವಾನ್ವತ್ತರೆ ಅಂಚೆನೆ ಎಂಕಲ್ನ ಮಹಿಳಾ ವಿಭಾಗದ ಮೋಕೆದ ಆಂಟಿ ಆದ ಅಕ್ಕ ಆದ ಅಮ್ಮ ಆದ ಎಂಕ್ಲಿಗೆ ಮಾರ್ಗದರ್ಶನ ಕುರ್ಬಿನಂಚಿನ ಸನ್ಮಾನ ಸ್ವೀಕಾರ ಮಂತಿನ ಸುನೀತಾ ಆಂಟಿ ಅಂಚೆನೆ ಮಧುರವಾಯಿನ ಕಂಟುಡು ಪೊರ್ಲುದ ಪದ್ಯನು ಕೇನ್ಯ ಎಂಕುಲು ಕಾವ್ಯಶ್ರೀ ಅರಿಗ್ಲಯನ್ನ ಅಭಿನಂದನೆ. ಇತ್ತೆ ಅಜಕಾರ ಬಾಲಕೃಷ್ಣಣ್ಣನ ವಿಷಯಡು ಪನ್ನಗ ಯಕ್ಷಗಾನದ ವಿಷಯಡು ಎಂಕಿಯನ್ನ ಮಾಮನ ನೆನಪರ್ಕೊಂಡು 5 ವರ್ಷ ದುಂಬು ಎನ್ನ ಮಾಮ ಕಣ್ಣಂಜಾರ ಆನಂದ್ ಶೆಟ್ರು ಯಕ್ಷಗಾನಗೂ ಮಸ್ತ್ ಪ್ರೋತ್ಸಾಹ ಕೊಡ್ತಿರು. ಏಪಲಸ ಐತಾರ್ದನಿ ಯಕ್ಷಗಾನ ತಿನ್ನಾರ ಬಣ್ಸಂಗು ಬತ್ತು ಕುಲೊಂದುತ್ತೀರಿ ಕುಲ್ತು ಒಂದುತ್ತ ಆ ಟೈಮಡು ಆರು ಕಲಾವಿದರಿನ ಆರ್ನ ಹೊಟ್ಟೆಳ್ಳಿ ಕುಲ್ಲದು ಮಸ್ತ್ ಪ್ರೋತ್ಸಾಹ ಕೊರುತ್ತೀರಿ. ಪ್ರತಿ ವರ್ಷಲ ಆರ್ನ ನೆನಪುಗಸದ ಯಕ್ಷಗಾನದ ಒಂಜಿ ಅವಾರ್ಡ್ಲ ನಡತೊಂದುಂಡು. ಐತ ಸುರೂತ ಅವಾರ್ಡ್ ನೆಂಕೆನ್ನುಂಡು ಕರ್ನೂರು ಮೋಹನ್ ರಾಯ್ನ ಪಗೆ ಕೊರ್ತೀನಿ ನಂಚಿ ಕಾಪು. ಅಭಿಜಿತ ದಕ್ಷಿಣ ಕನ್ನಡ ಜಿಲ್ಲೆಡು ಹಲವು ಸಾಹಿತ್ಯ ಕಲೆ ಸಂಸ್ಕೃತಿದ ಅಭಿಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಸಾಹಿತ್ಯ ಕಲೆ ಸಂಸ್ಕೃತಿದ ಸಂಗಮ ಸ್ಥಳ. ಅದಕ್ಕೆ ಭಾರಿ ಖುಷಿ ಅಂಡ್ ಸುರುಟೆ ಯಾನ್ ಬತ್ ಬೈದೆ ಸುರುವೆ ಯಾನು ಮೇಲ್ನೋಟದಲ್ಲ ಹೆಚ್ಚ ಇಂಕ ಕಾವ್ಯಶ್ರೀನ ಸ್ವರಕೆಂದು ಎಡ್ಡಂಡು ಬಾಲಕೃಷ್ಣ ಶೆಟ್ರು ಕಲಾಭಿಮಾನಿನಗಲ ಬಂಗ ಮಾತಾರಿಗೆ ಎಡ್ಡ ತಿರಿಯುಂಡು ಊರುಡ್ದು ಕಲಾವಿದರನ್ನು ಲೆಸಮತ್ತದು ವರ್ಷಲ ಸನ್ಮಾನ ಮಲ್ಪುಯರು ಇಂಗ್ಲಿ ಮಾತಲ್ಲಿ ಎತ್ತೊಂದು ಪುಯರು ದೇವರ ಅರಗೆ ಎಡ್ಡೆ ಆಯುರ ಆರೋಗ್ಯ ಕೊರ್ದು ನನಡ್ದು ಇತೋರ್ದುಲ್ಲ ಎಡ್ಡೆಂದಿನ ಮಾತ ಕಲೆಕ್ಲಿಗೆ ಪ್ರೋತ್ಸಾಹ ಕೊರಡು ಇನ್ನು ಎಡಮ ವರ್ಮ ಜನಕ್ಕೂ ಸನ್ಮಾನ ಮಲ್ತೀರು ಭಾರಿ ಖುಷಿಯಾಂಡು ದೇವರ ಆಯುರ ಆರೋಗ್ಯ ಕೊರ್ದು ನನಾತ ಎಡ್ಡೆ ಕೆಲಸ ಮಲ್ಪುನ ಯೋಗ್ಯ ಭಾಗ್ಯನು ಕೊರಡು ಬಂದದು ಆವರಣ ವಿಷ್ಣುಮೂರ್ತಿ ಇಡಕ್ಕೇನು ಮಾತನ್ನೆಲ್ಲ ಬೇತ ಬೇತ ಪುದರ್ ಬಂದ್ಬಿಜಿ ಮಾತ ವೇದಿಕೆ ಹಿಡಿತಿನ ಮಾತೆ ಗಣ್ಯರ ಮಹಿಳಾ ವಿಭಾಗದ ಅಧ್ಯಕ್ಷರು ಬೊಕ್ಕ ಉಪಾಧ್ಯಕ್ಷರೆಲ್ಲ ಒಟ್ಟುಡುಲ್ಲಿತ್ತು ದಾಪನ್ನ ಹಾಕಲು ಯಕ್ಷಗಾನದ ಗಾನ ಪಂಪಿನರಿನ ಕಾಲಿ ಪೊಣ್ಣನ್ನು ಮಾತ್ರ ಪುದರ್ ಬಂತಿದ್ದಾರೆ ಹಾಣನ ಬಂದಿದ್ದಾರೆ ಅಂಚೆ ಯಾರು ಹಗಲ ಪುದರಿ ಬಂದ್ಬಿನ ನಿಗ್ಲಿದ್ರೆ ಬೊಕ್ಕ ಇನಿ ಸೇರಿದ ಕಲಾಭಿಮಾನಿಗಳ ಯಕ್ಷಗಾನದ ಕಲಾವಿದರ ಇನಿ ಸನ್ಮಾನಕ್ಕೆ ಧನ್ಯ ಸನ್ಮಾನಿತರ ಅಜಕಾರ ಕಲಾಭಿಮಾನಿ ಬಳಗ ಬಂದಾಗ ಅವೆಲ್ಲ ಬಾಲಕೃಷ್ಣ ಶೆಟ್ಟರು ವರಿ ಅವು ಸುರುಡ್ದಿಂಚಿಲ್ಲ ಆರು ಸ್ಟಾರ್ಟ್ ಮಲ್ದಿನ ಆರೆ ಅವೇನು ದುಂಬು ಪತಂಬು ಪಿಲ್ಲ ಆರೆ ಎಕ್ಲ ವೆಪ್ಪಲೊಂಜಿ ಕುಡೆ ನಾಲ್ ನೆರ್ಪಿನೆಲ್ಲ ಉಂಟಾರೆ ಅನ್ನ ಲೆಪ್ಪುನಿ ಎದೆಲ್ಲ ಲೆಪ್ಪುಡ್ಚು ವರ್ಷ ಬರಲೆತ್ತಂಡ ಬರ್ಪಾಯದು ದೆಬ್ಬನ ಆರನ ಎದೆಲ್ಲ ಫಂಕ್ಷನ್ ಇಪ್ಪು ಅಣ್ಣ ಇದೇ ಒಂದು ಭಾರಿ ಖುಷಿ ಆದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದಯಪನ್ನಾಗ ಆರು ಇಂಚಿನ ಸಂಪಾದನೆ ಮಲ್ಪೇರ ಅವೇನು ದಾಲ ಊರು ಕೊನುಬಿಯರು ಊರುಡಂತ ಅನುಕೂಲ ಎರಡು ರಬ್ಬರ್ದ ತೋಟ ಉಂಡು ಅಂತ ಬಜ್ಜಿದ ತೋಟ ಉಂಡು ಒಕ್ಕ ಮೂಲ ಅಂಜದಾಲ ಖಾಲಿ ಆಟ ನಡಪುನತ್ತ రెండు ಹೋಟೆಲ್ ಉಂಡು ಒಂಜಿ ಕಂಟ್ರಿ ಬಾರ್ ಉಂಡು ನಿಮಗೆ ಪರೋಡಾಡು ಪುನಃ ಯಾರು ಕಂಡ ಹೊಡೆದಿಲ್ಲ ಕೊಡ್ನಾಬಿನಿ ಇದೆಲ್ಲ ಕಡಿಮೆ ಕೊರಡು ಅಂತ ಹೆಚ್ಚೆ ಕೊರಡೆ ಆಂಡಲ ಎಡ್ಡೆ ಒಂಜಿ ಕೆಲಸ ಮಲ್ತೊಂದಿಲ್ಲ ಯಾನು ಹೊರಗೆ ಈ ಸತ್ಯಾರೆ ಮಸ್ತ್ ಎಂಗುಲು ಇದೆ ಸನ್ಮಾನ ಉಂಟು ಎಂಗುಲ್ಲ ಎರಡು आणि ಯಾರು ಹೆಚ್ಚು ಪಾತ್ರ ಇದೆ ಪನ್ನಗ ಇದು ಯಕ್ಷಗಾನಕ್ಕೆ ಜನಲ ಸಭೆ ಕಡಿಮೆ ಉಂಡು ಅಂಡ್ ಇನ್ನು ಮಸ್ತ್ ಬನ್ನಾಗ ದಾದ ಯಕ್ಷಗಾನದ ಮಸ್ತ್ ಒಂದು ಬನ್ನಾಗ ಇತ್ತು ದಾಯ ಜನ ಕಡಿಮೆ ಆತನ ಬನ್ನಾಗ ಇತ್ತೆ ಮೋಹನ್ ರೈಕು ಬಂದಿನ ಕಾರಣ ಇತ್ತೆ ಕುಲ್ಲ ಒಂಜಿ ವಾಟ್ಸಪ್ ಬರ್ತೀನಿ ಎಲ್ಲ 4 ಗಂಟೆ ಒಂಜಿಗೆ ಗನ್ಸೋಲಿ ಪಲ್ಲೆ ಒಂಜಿ ಯಕ್ಷಗಾನ ಉಂಡು ಎಲ್ಲಂದಿ ಮುಗಲ್ಲ ನಮ್ಮ ಶನೀಶ್ವರ ಟೆಂಪಲ್ದಾಗೆಲ್ಲ ದುಂಬೆ ಬಂತಿರೋದು
ಅಂಡ ಇತ್ತ ಪೋಪಿನ ಮಾತ್ರ ಅವ್ರು ಪೋದು ಒಂಜಿ ಮೋರ ತೊಂಜಿ ಪೋನ್ ಬಲ್ಪನಿ ಅವ್ರು ಕುಲ್ಲರ ಪೋಪಿச்சு ಪನ್ನ ದಿನೋಲ ಯಕ್ಷಗಾನ ఆయన ದಸರ ನನ್ನ ಈ ಟೀಮ್ ಕೊನಾಗ ಯಕ್ಷಗಾನದ ಒಂಜಿ ಟೀಮ್ ಕೊನೋಡು ವರ್ಷಗೂ ಒಂಜಿ ತಾಳ ಮದ್ದಲದ ಹೆಚ್ಚು ಕೊನ ಅರವಲ್ಲಿ ಹೆಚ್ಚು ಕೊನ ತನ್ನ ಬಾರಿ ಒಂದು ಆಪಡಿ ತೆಂಕಲ್ಲ ಯಕ್ಷಗಾನದ ತುಯ್ಯ ಬಾರಿ ಒಂಜಿ ಪಿರಾಕದ ಜನ ಅರುವ ಕೊರಗಪ್ ಶೆಟ್ಟಿ ಈಗಲೂ ಷಣ್ಮುಖಾನಂದ ಅವಳು ಯಕ್ಷಗಾನ ಸಂಜೀವ್ ಶೆಟ್ರು ಸಾತ್ ಶೆಟ್ರು ಯಕ್ಷಗಾನ ಮಲ್ಪೊಂದಿಪ್ಪನಾಗ 42 ವರ್ಷಗಳು ದುಂಬು ಯಾನೋ ಒಂದು ಯಕ್ಷಗಾನವನ್ನು ಮಲ್ಪದಿತ್ತೆ ಈಗಲ್ಲ ಅಜಕಾರದ ವಿಷ್ಣುಮೂರ್ತಿ ದೇವಸ್ಥಾನದ ಸಹಾಯಾರ್ಥ ಬಣ್ಣ ಅವಿತ್ತು ಏರ ಪಂಡಿರು ಟಿಕೆಟ್ಗೆ ಮೋಹನ್ ರೇಖೆ ಬಂಡೇರು ಟಿಕೆಟ್ಗೆ ಬ್ಲ್ಯಾಕ್ ನಡತಂದಿತ್ತಿರೋದು ಆ ಪುರ್ತರು ಎಂಗ್ಲೆ ಒಂಜಿ ಆಟೋಡು ಅವಳು ರಾತ್ರಿ 10 ಗಂಟೆಗೆ ಎಂಗ್ಲಿಗೆ ಗೇಟ್ ಇಟ್ಟು ಪೆಟ್ಟಾಗ್ತದೆ ಆತ ಸಭೆ ಆಗ್ತದೆ ಮೋಹನ್ ನಮ್ಮ ಅರುವ ಕೊರಪ್ ಶೆಟ್ರು ಅದಕ್ಕೆ ಭಾರಿ ಒಂದು ಯಾರನ್ನ ಆ್ಯಕ್ಷನ್ ಯಾರು ಒಂದು ಸ್ಟೈಲ್ ಎಂಗ್ಲವರೆಗೆ ಒಂದು ಪಿಕ್ಚರ್ದ ಹೀರೋ ವಿಲನ್ ಆದಿತ್ತೀರ ಅದಾಗ ಸರಿ ಅಂತ ಕೊರಪ್ ಶೆಟ್ರು ವಿಲನ್ದ ಪಾರ್ಟ್ ಅಂತಂದಿತ್ತಾರೆ ಹೆಚ್ಚಾದ ಯಾರನ್ನ ವಿಲನ್ ಪಾರ್ಟ್ ಅದಾಗ ಹೆಂಟೆ ಒಂದು ಕಲಾವಿದ ಯಕ್ಷಗಾನ ಕಲಾವಿದರಿಗೆ ರಿಟೈರ್ಡ್ ಲೈಫ್ ಒಂದು ಇಜ್ಜವು ಯಾಪ ಮಟ್ಟ ಕಾರ್ ಬಂದು ನಾವು ನಲ್ತೊಂದೇ ಇತ್ತು ಅವು ಬಂದು ಮಲ್ಪನೇ ಇದ್ದವು ಇಲ್ಲಿ ಗೊತ್ತಿಪ್ಪು ದುಂಬು ಮಾತ ರಾಮಾಯರೈಕಲು ಮೊಕಲು ಮಾತ ಎಂಕಲು ಮಸ್ತ್ ಮಾತ ಸಂಜೀವ್ ಶೆಟ್ಟನ ಡಾಮಂಡ್ ಎಂಗ್ಲೆಲ್ಲಾದ ಜೋಕಲಾಟಿಗೆ ಬಾರಿ ಆಟ ತುಪ್ಪಿನ ಬಾರಿ ಬರಲು ಬಾರಿ ಕುರ್ಲುದ ಮಾತ ದುಂಬುಡು ದಿಂಚಲ ಇದ್ದ ಮ್ಯಾರನ ನಮ್ಮ ಮೋಹನ್ ರೈನ ಪಪ್ಪಲ ಪಾಪ ಆರು ಲಾಸ್ಟ್ಗೆ ಬಾರಿ ಅರಗೆ ಒಂಜಿ ಆಟೋಡು ಒಂದು ಮಲ್ತದು ಆರು ತೀರ್ನ ಪುರ್ತುಡು ಅರಗೆ ಮಸ್ತ್ ಒಂದಾದಿತ್ತು ಆರೊಂಜಿ ಬಹುಶಃ ಕಾರ್ ಒಂಜಿ ಕಟ್ಟಾದಿತ್ತು ಆರವರ ಕಾರ್ ಕಟ್ಟ ನಡ್ಕೊ ಬೊಂಬೆ ಬರ್ತಿತ್ತೇನೆ ಏನೇನು ಹೋಟೆಲ್ ಬೊಕ್ಕ ಬರಬಂದಿತ್ತಾನೆ ಪಾತಿರ್ದಿತ್ತಾರೆ ಇಂಕ್ಲ ಬಾರಿ ಬೇಜಾರ ಪುನಃ ಕಲಾವಿದರೇ ದಾದ ಬಂದಾಗ ಲೈಫ್ ಇಡೀ ಆಗ್ಲಿಗೆ ಒಟ್ರಾಸಿ ಸಫರೇ ಒಬ್ಬರತ್ತಂದೆ ಆಗಲು ಲೈಫ್ ಬಿಡು ಇರಲ್ಲ ಕಲಾವಿದರು ಆಟದಂಜಿ ಕಲಾವಿದರು ಹೆಚ್ಚು ಒಂಜಿ ಸಂಪಾದನೆ ಬಂತೊಂದು ಮುಂಬೈ ರಂಗಭೂಮಿದ ಕಲಾವಿದೆ ಯಕ್ಷಗಾನ ನಿನ್ನ ಅಪ್ಪಗೆ ಎಂದು ಏನು ಗೊತ್ತಿದ್ದಿ ಬೇರೆ ಚೆಕ್ ಇವರ ಪಾಪ ನಮಸ್ಕಾರ ಮಾಡಿ ಇದೇನು ಅಪ್ಪೆ ಬಂಡಿಗೆ ಏನೇನೆ ನಿನ್ನ ಅಮ್ಮನ ಏನು ಅರಮನೆ ರಾಜಕುಮಾರಿ ಯುವರಾಣಿ ಸರಸುಮಗಳು ಎರಡು ಪಾತಿರೊಂದಿಗೆ ಇರು ಬರೋಡಿಗೆ ಒಂಜಿ ಬಂದ ಎಂಕು ಮುಲ್ಪ ಬೇರೆದ ಬುಡುಲ್ಯಾನ ಒಂದೇ ಬುಡ್ಲೆ ಪಾತಿರ ಅವಾಪುಜಿ ಓನ್ ನಂಬಿ ಇಡೆ ಬರೋಡು ಓನ್ ನಡ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.